जय राधा माधव जय कुंज बिहारी जय राधा माधव जय कुंज बिहारी जय गोपीजन जय गिरिवरदारी जय गोपीजन वल्लभा जय गिरिवरदारी जय राधा माधव जय कुंज बिहारी जय राधा माधव जय कुंज विहारी जय यशोदनन्दन ब्रज जनरञ्जन यशोदनन्दन ब्रज जनरञ्जन यमुना तीरा चारी यमुना तीरा चारी जय राधा माधवा जय कुंज बिहारी जय राधा माधवा जय कुंज बिहारी हरे कृष्णा 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 हरे 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 रामा राम राम हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम हरे कृष्णा 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 हरे 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 राम 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 ಹರೇ 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 ಕೃಷ್ಣ ಮಾತಾಜಿ ಇದು ಪೋಸ್ಟ್ ಮಾಡಿ ನನಗೆ ಶೇರ್ ಮಾಡ್ಲಿಕ್ಕಿದೆ ಸುಯಿ ರೂಪು ಮಾತಾಜಿ ನೆಟ್ ಸರಿ ಕೇಳ್ತಾ ಇರ್ಲಿಲ್ಲ, ಸ್ವಲ್ಪ ಸ್ವಲ್ಪ ಕಟ್ ಆಗ್ತಿತ್ತು. ಈಗ ಕೇಳ್ತದೆಯಾ? ಕೇಳ್ತಾ ಇದೆ. ಓಕೆ, ಏನ್ ಮಾಡ್ಬೇಕು ಮಾತಾಜಿ? ಇಲ್ಲ ಅಲ್ಲ, ಪೋಸ್ಟ್ ಮಾಡಿದ್ದದೆ ನೋಡ್ತೀನಿ, 1 ಮಿನಿಟ್. ಹೋಸ್ಟ್ ಮಾಡ್ಬೇಕಾ? ಮಾಡಿದ್ದೆ ಕಾಣ್ತದೆ ಅವರು. ಇಲ್ಲ, ನನ್ನನ್ನು ಹೋಸ್ಟ್ ಮಾಡಿದ್ದಾರೆ, ನಿಮ್ಮನ್ನು ಕೋ ಹೋಸ್ಟ್ ಮಾಡಿದ್ದಾರೆ. ಮಾಡ್ಬೇಕಾ ನಿಮ್ಮನ್ನು? ಇಲ್ಲ ಬೇಡ ನಂಗೆ ಶೇರ್ ಆಗ್ತದೆ ಇಲ್ಲ. ಆಗ್ತದೆ. ಸ್ಕ್ರೀನ್ ಕಾಣ್ತದೆಯಾ? ಕಾಣ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಈ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರದ ಅವರ ಆಯೋಜಿಸಿರುವ 12 ಜನ ಮಹಾಜನರ ವರ್ಗಕ್ಕೆ ಎಲ್ಲರಿಗೆ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ ಎಲ್ಲರಿಗೂ. ಮಂಗಲಾಚರಣೆಯಿಂದ ಶುರು ಮಾಡುವ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತಿ ನಾಮಿನೆ
ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಾಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ನಾನು ಸುಖಮುನಿ ಗೋಸ್ವಾಮಿ ಮಹಾಜನ ಅವರ ಬಗ್ಗೆ ಸ್ವಲ್ಪ ತಿಳಿಯಲು ಇಚ್ಛೆ ಪಡಿಸ್ತೇನೆ. ಅವರ ಮುಂಚೆ ನಾವು ಈ ನೈಮಿಷಾರಣ್ಯದ ಅರಣ್ಯದಲ್ಲಿ ಏನಾಯ್ತು ಅದು ಸ್ವಲ್ಪ ಅಂದ್ರೆ ನಮಗೆ ಹೇಗೆ ಸುಖಮುನಿಯ ಇದು ತಿಳಿವಾಯ್ತು, ಸೂತ ಗೋಸ್ವಾಮಿಯಿಂದ ನಮಗೆ ಅರಿವಾಯ್ತು. ಇಲ್ಲಿ ನೈಮಿಷಾರಣ್ಯದಲ್ಲಿ 88,000 ಕೇಳ್ತದೆಲ್ಲ ಮಾತಾಜಿ? ಕ್ಲಿಯರ್ ಇದೆ ವಾಯ್ಸ್? ಹರೇ ಕೃಷ್ಣ. ಕೇಳ್ತಾ ಇದೆ. ಹರೇ ಕೃಷ್ಣ. ಇಲ್ಲಿ ನೈಮಿಷಾರಣ್ಯದ ಅರಣ್ಯದಲ್ಲಿ 88,000 ಋಷಿಗಳು ಅಲ್ಲಿ ಉಪಸ್ಥಿತರಿದ್ದರು. ಅಲ್ಲಿ ಪ್ರವಚಕರು ಯಾರು ಬಂದರು? ಸೂತ ಗೋಸ್ವಾಮಿ ಅವರು ಬಂದಿದ್ದರು. ಅವರು ಸೂತ ಗೋಸ್ವಾಮಿ ಯಾರು? ಅವರು ಸುಖದೇವ ಮುನಿಯ ಶಿಷ್ಯರಾಗಿದ್ದರು. ಯಾಕೆಂದರೆ ಯಾವಾಗ ಪರೀಕ್ಷಿತ್ ಮಹಾರಾಜ ಮತ್ತು ಸುಖದೇವ ಗೋಸ್ವಾಮಿ ಅವರು ಗಂಗಾ ನದಿಯ ತಟದಲ್ಲಿ ಪ್ರವಚನ ಮಾಡಿದಾಗ ಆಗ ಸೂತ ಗೋಸ್ವಾಮಿಯ ಸಹ ಅಲ್ಲಿ ಬಂದಿದ್ದರು. ಅದಕ್ಕಾಗಿ ಸೂತ ಗೋಸ್ವಾಮಿಯರ ಗುರು ಯಾರಾದರೂ ಸುಖದೇವ ಗೋಸ್ವಾಮಿ. ಸೊ ಈಗ ಸ್ವಲ್ಪ ನಾವು ಇಲ್ಲಿ ಈ ನೈಮಿಷಾರಣ್ಯದಲ್ಲಿ ಅವರು ಈ ಶೌನಕ ಮುನಿ ಅವರೆಲ್ಲ ಈ 88,000 ಋಷಿಗಳ ಶೌನಕ ಮುನಿಯವರು ಅವರ ನೇತೃತ್ವದಲ್ಲಿದ್ದರು. ಅವರು ಆಗ ಅವರಿಗೆ ಎಲ್ಲ ಪ್ರಶ್ನೆ ಕೇಳಿದರು. ಯಾರಿಗೆ? ಸೂತ ಗೋಸ್ವಾಮಿಗೆ. ಆಗ ಪ್ರಶ್ನೆ ಕೇಳಿದಾಗ ಈ ಎಲ್ಲ ಪ್ರಶ್ನೆಯನ್ನು ಅವರು ಸಂತೋಷದಿಂದ ಕೇಳಿದರು. ಯಾರು? ಸೂತ ಗೋಸ್ವಾಮಿ. ಅವರೆಲ್ಲ ಅವರನ್ನು ಆಧರಿಸಿ ಪ್ರಶ್ನಾವಳಿಯನ್ನು ಸ್ವಾಗತಿಸಿದರು. ಆ 6 ಪ್ರಶ್ನೆಗಳನ್ನು ಅವರು ಕೇಳಿದರು. ಅದು ಯಾವುದೆಂದರೆ, ಫಸ್ಟ್ ಅದು ಭಾಗವತ ಸಾಮಾನ್ಯವಾಗಿ ಜನರಿಗೆ ಸಂಪೂರ್ಣ ಮತ್ತು ಅಂತಿಮ ಶ್ರೇಯ ಯಾವುದು? ಎಲ್ಲ ಧರ್ಮ ಗ್ರಂಥಗಳ ಸಾರ ಏನು? 3ನೇದು ಪ್ರಶ್ನೆ, ದೇವೋತ್ತಮ ಪರಮ ಪುರುಷನು ಯಾವ ಉದ್ದೇಶದಿಂದ ದೇವಿಕೆಯ ಗರ್ಭದಲ್ಲಿ ವಸುದೇವನ ಪುತ್ರವಾಗಿ ಆವಿರ್ಭವಿಸಿದನು? 4ನೇದು, ಭೌತಿಕ ಪ್ರಪಂಚವನ್ನು ಸೃಷ್ಟಿಸುವ ಸಂಬಂಧದಲ್ಲಿ ಭಗವಂತ ಮಾಡುವ ಕ್ರಿಯೆಗಳ ಬಗ್ಗೆ ನಮಗೆ ತಿಳಿಸಿ. 5ನೇದು, ಭಗವಂತನ ಅವತಾರಗಳ ಚಟುವಟಿಕೆಗಳು ಯಾವುದು? 6ನೇದು, ಶ್ರೀಕೃಷ್ಣನು ತನ್ನ ದಿವ್ಯ ಧಾಮಕ್ಕೆ ತೆರಳುವುದರಿಂದ ಈಗ ಧರ್ಮ ತತ್ವಗಳು ಯಾರನ್ನು ಆಶ್ರಯಿಸಿದೆ ಎಂದು ಸೂತ ಗೋಸ್ವಾಮಿಯರಿಗೆ ಸುಖಮುನಿಯ ಪ್ರಾರ್ಥನೆ ಮತ್ತೆ ನಂತರ ಅವರು ಸುಖಮುನಿಯ ಪ್ರಾರ್ಥನೆ ಮಾಡುತ್ತಾ ಭಾಗವತ ಪ್ರವಚನ ಮಾಡಲು ಶುರು ಮಾಡಿದರು. ಈಗ ಸುಖಮುನಿಯ ಪ್ರಾರ್ಥನೆ ಶುರುವಾಗುವ ಮುಂಚೆ ನಾವು ಸ್ವಲ್ಪ ವೇದವ್ಯಾಸ, ಸುಖಮುನಿ ಯಾರ ಮಗ? ವೇದವ್ಯಾಸರ ಮತ್ತು ವಾಟಿಕ ಅವರ ಮಗ. ಇಲ್ಲಿ ಅಂದ್ರೆ ವೇದವ್ಯಾಸರು ಯಾರ ಮಗ? ವೇದವ್ಯಾಸರು ಸತ್ಯದೇವಿ ಮತ್ತು ಸತ್ಯವತಿ ಮತ್ತು ಸತ್ಯಮತಿ ಮತ್ತು ಅವರ ಪರಾಶರ ಮುನಿಯ. ಎಸ್, ಥ್ಯಾಂಕ್ ಯು. ಹರೇ ಕೃಷ್ಣ. ಅವರ ತಂದೆ ದೇವದಾಸ ತಂದೆ ಸತ್ಯವತಿ, ತಾಯಿ ಸತ್ಯವತಿ ಮತ್ತು ತಂದೆ ಪರಾಶರ ಮುನಿ. ಸೊ ಅಲ್ಲಿ ಈಗ ಏನಾಯ್ತು, ಅಲ್ಲಿ ಅವರಿಗೆ ಅವರು ಸಹ ಪುರಾಣಗಳನ್ನು ಬರೆದಿದ್ದರು. ಯಾರು? ವೇದವ್ಯಾಸರು. ಆದರೆ ಅವರಿಗೆ ಸಂತೃಪ್ತಿ ಇರಲಿಲ್ಲ. ಕಾರಣ, ಒಂದು ನಿಮಿಷ ಓಕೆ. ಒಂದು ನಿಮಿಷ.
ಯಾಕೆಂದ್ರೆ ಅವರೆಲ್ಲ 17 ಪುರಾಣಗಳು ಬರೆದಿದ್ದರು. 18 ಮತ್ತೆ ಈಗ ಆದ್ರೂ ಸಹ ಅವರಿಗೆ ಮನಸ್ಸು ಶಾಂತಿ ಇರಲಿಲ್ಲ, ಯಾರ ವೇದವ್ಯಾಸರ. ಅವರು ಮಹಾಮುನಿಗಳು ಅನುಕಂಪೆಯಿಂದ ಕೂಡಿದವರು. ಅವರು ಬದುಕಿನ ಅಂತಿಮ ಗುರಿಯನ್ನು ಸಾಧಿಸಲು ಮಾನವರಿಗೆ ಇದು ಸಹಾಯವಾಗುತ್ತದೆಂದು ಅವರು ಸರಿಯಾಗಿಯೇ ಭಾವಿಸಿದರು. ಆದ್ದರಿಂದ ಅವರು ಸ್ತ್ರೀಯರು, ಕಾರ್ಮಿಕರು ಹಾಗೂ ದ್ವಿಬಂಧುಗಳಿಗಾಗಿ ಮಹಾಭಾರತ ಎಂಬ ಈ ಮಹಾ ಚಾರಿತ್ರಿಕ ನಿರೂಪಣೆಯನ್ನು ಸಂಕಲಿಸಿದರು. ಮತ್ತೆ ಇಲ್ಲಿ ಅವರು ಜನಸಾಮಾನ್ಯ ಸಮಗ್ರ ಕಲ್ಯಾಣಕ್ಕಾಗಿ ವೈದಿಕ ಮೌಲ್ಯ ಸಾಹಿತ್ಯವನ್ನು ಸಿದ್ಧಪಡಿಸಿದರು. ವೇದವ್ಯಾಸರಿಗೆ ತಮ್ಮ ಬಗ್ಗೆ ತೃಪ್ತಿ ಇರಲಿಲ್ಲ. ಇಂಥ ಕಾರ್ಯಗಳಿಂದ ಅವರಿಗೆ ತೃಪ್ತಿಯಾಗಬಹುದೆಂದು ನಿರೀಕ್ಷಿಸಿದರು. ಅವರ ಕಡೆಗೆ ಅವರು ತೃಪ್ತರಾಗಲಿಲ್ಲ. ಮತ್ತೆ ಅವ್ರು ಏನ್ ಮಾಡಿದರು ಆಗ, ಅವರು ಎಷ್ಟು ಕಟ್ಟುನಿಟ್ಟಾದ ವ್ರತ ನಿಯಮಗಳೊಡನೆ ವಂಚನೆ ಇಲ್ಲದೆ ವೇದಗಳನ್ನು, ಗುರುಗಳನ್ನು ಹಾಗೂ ಯಜ್ಞಾಗ್ನಿಯನ್ನು ಪೂಜಿಸಿದ್ದಾರೆ. ಅದೇ ನಿಯಮಗಳಿಗೆ ಬದ್ಧನಾಗಿದ್ದರು. ಸ್ತ್ರೀಯರು, ಶೂದ್ರರು ಹಾಗೂ ಇತರರು ದ್ವಿಜಬಂಧುಗಳು ಧರ್ಮ ಮಾರ್ಗ ಕಾಣುವಂತೆ ಮಹಾಭಾರತ ವಿವರಣೆಯ ಮೂಲಕ ಗುರು ಪರಂಪರೆಯ ಅರ್ಥವನ್ನು ವಿವರಿಸಿದರು. ಆದರೂ ಸಹ ಅವರು ತೃಪ್ತಿ ಆಗಲಿಲ್ಲ ಅಂತ ಇಲ್ಲಿ ಅವರಿಗೆ ಸ್ವಲ್ಪ ಅವರು ಮತ್ತೆ ಅವರು ಏನ್ ಮಾಡಿದರು, ಇಲ್ಲಿ ಸರಸ್ವತಿಯ ನದಿಯ ತಟದಲ್ಲಿ ಹೋಗಿ ಕುಳಿತುಕೊಂಡರು ಅವರು. ಆಗ ನಾರದ ಮುನಿ ಆಗಮನವಾಯಿತು. ನಾರದ ಮುನಿ ಅವರಿಗೆ, ನೀನೆಲ್ಲ ಬರೆದಿದ್ದೀಯಾ, ಆದರೆ ನೀನು ಭಗವಂತನ ಕೀರ್ತಿಗೆ ಏನು ಬರೀಲಿಲ್ಲ. ಆಗ ಅವರಿಗೆ ಅರ್ಥ ಆಯ್ತು ಅವ್ರೇನು ತಪ್ಪು ಮಾಡಿದಂತ. ಆಗ ನಂತರ ಅವರು ಭಾಗವತಂ ಬರೆದರು. ಅದೇ ಭಾಗವತಂ ನಾವೀಗ ಇದು ಮಾಡಿಕೊಳ್ತೇವೆ. ಸೊ ನಂತರ ಅವರು ಭಾಗವತಂ ಬರೆದು ಈಗ ನಾವು ಕಾಣ್ತದೆಲ್ಲ ಸ್ಕ್ರೀನ್. ಈಗ ಇಲ್ಲಿ ನಾವು ಸುಖಮುನಿಯ ಏನು ತಿಳಿದುಕೊಳ್ಳುವ ಸ್ವಲ್ಪ. ಸುಖಮುನಿ ದೇವ ಗೋಸ್ವಾಮಿ ಕೀರ್ತಿಗಳು. ಇಲ್ಲಿ ಸುಖಮುನಿ ಯಾರು ಅಂತ ನಾವು ಅರ್ಥ ಮಾಡಿಕೊಳ್ಳುವ. ಇಂದಿನ ಜನ್ಮದಲ್ಲಿ ಸುಖದೇವ ಗೋಸ್ವಾಮಿ ಶ್ರೀಮತಿ ರಾಧಾರಾಣಿಯ ವೈಯಕ್ತಿಕ ಗಿಳಿಯಾಗಿದ್ದರು. ಅವರು ಅವಳಿಂದ ಶ್ರೀಕೃಷ್ಣನಿಗೆ ಸಂದೇಶಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಯಾರು? ಗಿಳಿ ಸುಖ. ಇಲ್ಲಿ ಏನಾಗ್ತದೆ, ಶ್ರೀಮತಿ ರಾಧಾರಾಣಿ ಈ ಲೋಕವನ್ನು ತೊರೆದು ಆಧ್ಯಾತ್ಮಿಕ ಲೋಕಕ್ಕೆ ಹಿಂತಿರುವಾಗ ಹಂತದಲ್ಲಿದ್ದಾಗ ಅವಳು ಸುಖ ಎಂಬ ತನ್ನ ಗಿಳಿಗೆ ಇಲ್ಲೇ ಇರಲು ಹೇಳಿದಳು. ಆದರೆ ಗಿಣಿ ಅವಳಿಲ್ಲದೆ ಇಲ್ಲಿ ಇರಲು ಬಯಸಲಿಲ್ಲ. ನಂತರ ಶ್ರೀಮತಿ ರಾಧಾರಾಣಿಯು ಅವರಿಗೆ ಭರವಸೆ ಕೊಟ್ಟರು. ಅವ್ರೇನು ಭರವಸೆ ಕೊಟ್ಟರು ಇಲ್ಲಿ? ಶ್ರೀಮತಿ ರಾಧಾರಾಣಿಯರು, ಪರಮಾತ್ಮನ ದಿವ್ಯ ಲೀಲೆಗಳನ್ನು ಹೇಳುವಾಗಲೆಲ್ಲ ನೀನು ನನ್ನಿಂದ ಬೇರ್ಪಟ್ಟಂತೆ ಭಾಸವಾಗ್ದು. ಅಂದ್ರೆ ಇಲ್ಲಿ ಅವ್ರಿಗೆ ಏನು ಹೇಳಿದ್ರು, ನೀನು ಇಲ್ಲಿಯೇ ಕೂತ್ಕೊಂಡು ಎಲ್ಲರಿಗೆ ಪ್ರಚಾರ ಮಾಡು ಅಂತ ಹೇಳಿದ್ರು. ಅದಕ್ಕಾಗಿ ಮತ್ತು ಅದನ್ನು ಅವರು ಅಲ್ಲಿ ಕೃಷ್ಣ ಮತ್ತು ರಾಧಾ ಗೋಲಕಧಾಮಕ್ಕೆ ಹೋಗುವಾಗ ಅವರು ಅಲ್ಲಿಯೇ ಇರಲು ಅವರು ಹೇಳಿದರು. ಯಾರು? ರಾಧಾರಾಣಿ. ಅವ್ರಿಗೆ ಸಂತೋಷ ಆಗ್ಲಿಲ್ಲ. ಆದ್ರೂ ಸಹ ರಾಧಾರಾಣಿ ಆ ಇಚ್ಛೆಯಂತೆ ಅವರು ಅಲ್ಲಿ ಇರಲು ಇಲ್ಲಿ ಸುಖ ಅಂದರೆ ಅವರೆಲ್ಲ ಭ್ರಮಣ ಮಾಡ್ತಾ ಅವರಿಗೆ ಎಲ್ಲಿ ಹೋದರು, ಶ್ರೀಮತಿ ರಾಧಾರಾಣಿಗೆ ವಿಶೇಷ ಗಿಳಿಯಾಗಿತ್ತು. ರಾಧಾಕೃಷ್ಣನ ಲೀಲೆ ಮತ್ತು ಅವರೆಲ್ಲ ಲೀಲೆಯಲ್ಲಿ ಹುಟ್ಟಿದಾರಿಗೆ ಗಿಳಿಗೆ. ಆಗ ರಾಧಾಕೃಷ್ಣನಿಗೆ ಕರೆಕ್ಟ್ ಕೇಳ್ತಾ ಇಲ್ಲ ಮಾತಾಜಿ, ಸರಿ ಮಾಡ್ಕೊಳ್ಳಿ. ವಾಯ್ಸ್ ಬ್ರೇಕ್ ಆಗ್ತದೆ ಮಾತಾಜಿ. ನಾನು ವಿಡಿಯೋ ಆಫ್ ಮಾಡ್ತೇನೆ. ಓಕೆ, ನಾನು ವಿಡಿಯೋ ಆಫ್ ಮಾಡಿ ಮಾಡ್ತೇನೆ. ಈಗ ಕೇಳ್ತದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ, ಈಗ ಕೇಳ್ತದೆ ಕ್ಲಿಯರ್? ಕೇಳ್ತಾ ಇದೆ. ಹರೇ ಕೃಷ್ಣ. ಈಗ ಸರಿ. ಶ್ರೀಮತಿ ರಾಧಾರಾಣಿಯ ಗಿಳಿ ವಿಶೇಷ ಗಿಳಿಯಾಗಿತ್ತು. ರಾಧಾಕೃಷ್ಣ ಲೀಲೆಯನ್ನು ಮತ್ತು ಅವರ ಪರಮ ಗುಯ್ಯಲಿನವರಿಗೆಲ್ಲ ಗೊತ್ತಿತ್ತು. ಯಾರಿಗೆ? ಗಿಳಿಗೆ. ರಾಧಾಕೃಷ್ಣರಿಗೆ ವೃಂದಾವನ ಧಾಮಕ್ಕೆ ಹೋಗಲು ಅವರು ಬಯಸಿದರು. ಆಗ ಗಿಳಿ ಏನು ಹೇಳ್ತಾರೆ, ನಾನು ಸಹ ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಇಚ್ಛೆ ಪಡಿತು. ಯಾರು? ಗಿಳಿ. ಆಗ ರಾಧಾರಾಣಿ ಹೇಳಿದಳು, ನೀನು ಬರಬೇಡ, ಯಾಕೆಂದರೆ ಈ ಸಂಸಾರದಲ್ಲಿ ನಿನಗೆ ತುಂಬಾ ಮಂದಿಗೆ ನಿನಗೆ ಪ್ರಚಾರ ಮಾಡಲಿಕ್ಕಿದೆ. ಸೊ ಕೃಷ್ಣ ಪ್ರೇಮವನ್ನು ಎಲ್ಲರಿಗೂ ಹಂಚಿಸು, ಕೃಷ್ಣ ಲೀಲೆಗಳನ್ನು ಎಲ್ಲರಿಗೂ ಪ್ರಚಾರ ಮಾಡು.
ಎಂದು ಆಗ ಗಿಳಿಗೆ ತುಂಬ ದುಃಖವಾಯಿತು. ಆಗ ಗಿಳಿಯು ಭ್ರಮಣ ಮಾಡುತ್ತಾ ಮಾಡ್ತಾ ಒಂದು ಮೊಟ್ಟೆಯಲ್ಲಿ ಎಲ್ಲಿ ಹೋದರೂ ಅವರು ಭುವನೇಶ್ವರದಲ್ಲಿ ಹೋಗಿ ಅಲ್ಲಿ ಮೊಟ್ಟೆಯ ಒಳಗೆ ಹೋಯ್ತು ಯಾರು, ಗಿಳಿ. ಇಲ್ಲಿ ಈ ಭುವನೇಶ್ವರದಲ್ಲಿ ಶಿವ ಮತ್ತು ಪಾರ್ವತಿಯ ಚರ್ಚೆ ಮಾಡ್ತಿದ್ದರು. ಆಗ ಶಿವನಿಗೆ ಶಿವ ಪಾರ್ವತಿ ಏನು ಹೇಳಿದ್ರು, ನನಗೆ ಅತ್ಯಂತ ಗುಹ್ಯತರವಾದ ಜ್ಞಾನವನ್ನು ಹೇಳಿಕೊಡಿ ಅಂತ ಪಾರ್ವತಿ ಶಿವನಿಗೆ ಬೇಡಿಕೊಂಡ್ಳು. ಆಗ ಶಿವ ಹೇಳಿದ, ಅದು ಏನೇನು ಗುಹ್ಯತರವಾದ ಜ್ಞಾನ ಬೇರೆ ಯಾವುದೂ ಅಲ್ಲ, ಭಾಗವತಂ ಅಂತ ಹೇಳಿದ. ಭಾಗವತಂ, ಓಕೆ, ಅದು ರಸಜ್ಞಾನ. ಭಾಗವತ ಅದು ರಸಜ್ಞಾನ ಮತ್ತು ಸರ್ವಶ್ರೇಷ್ಠವಾಗಿದೆ. ಸೊ ಇದು ತುಂಬ ಅತ್ಯಂತ ಗುಹ್ಯತರವಾದದ್ದು, ಅದರಿಂದ ನಾನು ನಿನಗೆ ಮಾತ್ರ ಹೇಳ್ತೇನೆ, ಬೇರೆ ಯಾರಿಗೂ ಹೇಳುವುದರಿಂದ ಎಂದು ಶಿವ ಪಾರ್ವತಿಗೆ ಹೇಳ್ದ. ಆಗ ಶಿವ ತನ್ನ ದಿವ್ಯ ಶಕ್ತಿಯಿಂದ ಏನು ಮಾಡಿದ, ಎಲ್ಲ ಅಲ್ಲಿದ್ದ ಪ್ರಾಣಿ ಪಕ್ಷಿಗಳಿಗೆ ಎಲ್ಲವನ್ನು ದೂರ ಮಾಡಿದ ತನ್ನ ದಿವ್ಯ ಶಕ್ತಿಯಿಂದ. ಬೇರೆ ಯಾರು ಆ ಭಾಗವತವನ್ನು ಕೇಳಬಾರ್ದು ಅಂತ. ಆದರೆ ಇಲ್ಲಿ ಆ ಮರದ ಮೇಲೆ ಒಂದು ಗಿಳಿಯ ಅದು ಶುಕ ಇಲ್ಲಿ ಮೊಟ್ಟೆಯ ಒಳಗೆ ಇತ್ತು. ಆಗ ಅವನು ಇಲ್ಲಿ ಭಾಗವತ ಸ್ಟಾರ್ಟ್ ಮಾಡುವಾಗ ಅದು ಮೊಟ್ಟೆಯಿಂದ, ಆಗ ಅದಕ್ಕೇನದು ಅದು ಅಲ್ಲಿಯೇ ಇತ್ತು. ಅದು ಅಂದರೆ ಮೊಟ್ಟೆಯ ರೂಪದಿಂದ ಇದ್ದಾಗ ಅದಕ್ಕೆ ಅಲ್ಲಿಂದ ದೂರ ಮಾಡಲಿಕ್ಕೆ ಆಗಲಿಲ್ಲ ಶಿವನಿಗೆ, ಅದು ಶಿವನಿಗೆ ಗೊತ್ತಿಲ್ಲ. ಸೊ ಇಲ್ಲಿ ಯಾವಾಗ ಶಿವ ಪಾರ್ವತಿಗೆ ಭಾಗವತ ಶುರು ಮಾಡ್ತಾನೆ, ಆಗ ಅಲ್ಲಿ ಮೊಟ್ಟೆಯಿಂದ ಹೊರಗೆ ಬರ್ತದೆ. ಆಗ ಶಿವನ್ ತಮ್ಮ ದಿವ್ಯ ಶಕ್ತಿಯಿಂದ ಇಲ್ಲಿ ಶಿವ ಭಾಗವತನಿಗೆ ಶಿವ ಏನು ಹೇಳ್ತಾರೆ ಪಾರ್ವತಿಗೆ, ನಾನು ಹೇಳ್ತಾ ತುಂಬಾ ಇದರಲ್ಲಿ ಹೋಗ್ತೇನೆ, ಕಂಪ್ಲೀಟ್ ಅಂತರ್ಧಾನ ಆಗ್ತೇನೆ, ಆಗ ನೀನು ಮಾತ್ರ ಹ್ಞೂ ಗುಡ್ತಾ ಹೋಗು. ಆಗ ಪಾರ್ವತಿ ಹೇಳ್ತಾ ಆಯಿತು. ಈಗ ಶಿವ ಶುರು ಮಾಡಿದ ಭಾಗವತ, ಆಗ ಪಾರ್ವತಿ ಹೇಳ್ತಾ ಹ್ಞೂ ಅಂತ ಹೇಳ್ತಾ ಹೋದ್ಲು. ಆಗ ಮಧ್ಯದ ಏನದು, ಅವಳು ಅವಳಿಗೆ ನಿದ್ರೆ ಬಂತು, ಅಲ್ಲಿ ಮಲಗಿದವಳು ಇಲ್ಲಿ ಏನಾಗ್ತದೆ, ಶುಕ ಗಿಳಿ ಏನಾಗ್ತದೆ, ಅವಳಿಗೆ ನೋಡ್ತದೆ ಅದೇ ಪಾರ್ವತಿ ಮಲಗಿದ್ದಾಳೆ. ಆದರೂ ಸಹ ಈಗ ಅವಳು ಹೂಗುಟ್ಟುವುದಿಲ್ಲ. ಈಗ ಅವಳು ಹೂಗುಟ್ಟದಿದ್ದ ಈಗ ಶಿವನಿಗೆ ಎಚ್ಚರಿಕೆ ಆಗ್ತದೆ. ಅವನೇನು ಮಾಡ್ತಾನೆ, ಗಿಳಿ ಅದು ಹ್ಞೂ ಅಂತ ಮಾಡಲಿಕ್ಕೆ ಶುರು ಮಾಡ್ತಾನೆ. ಈಗ ಇಲ್ಲಿ ಶಿವ ಹೇಳ್ತಾ ಹೋಗ್ತಾನೆ, ಭಾಗವತ ಹೇಳ್ತಾ ಹೋಗ್ತಾನೆ. ಅವನು ತುಂಬ ಅಂದರೆ ಅವನು ಕೃಷ್ಣ ಪ್ರೇಮದಿಂದ ಮದಮತ್ತವಾಗಿ ಭಾಗವತನ ಹೇಳ್ತಾ ಹೋಗುತ್ತಿದ್ದಾರೆ ಯಾರು, ಶಿವ. ಆಗ ಸ್ವಲ್ಪ ಸಮಯದ ಮೇಲೆ ಅವರು ಎಚ್ಚೆತ್ತು ನೋಡಿದಾಗ ಏನು ಕಾಣ್ತಾರೆ, ಪಾರ್ವತಿ ಮಲಗಿದ್ದಾಳೆ. ಹೂ ಎಂಬ ಶಬ್ದ ಯಾರೋ ಬೇರೆ ಮಾತಾಡಿದ ಮೇಲೆ ನೋಡಿದಾಗ ಅಲ್ಲಿ ಮರದ ಮೇಲೆ ಒಂದು ಗಿಳಿಯನ್ನು ಕಂಡರು. ಸೊ ಸುಖದೇವ ಗೋಸ್ವಾಮಿ ಗಿಳಿ ಎಂಬ ರೂಪದಲ್ಲಿ ಭಾಗವತವನ್ನು ಕೇಳ್ತಿತ್ತು ಯಾರು, ಸುಖದೇವ ಗೋಸ್ವಾಮಿ. ಸೊ ಶಿವ ಈ ಗಿಳಿಯನ್ನು ಯಾರೆಂದು ಅದನ್ನು ಹಿಂಬಾಲಿಸ್ತಾ ಹೋಯ್ತು. ಆಗ ಗಿಳಿ ಏನಾಯ್ತು, ಗಿಳಿ ಅಲ್ಲಿಂದ ಶಿವಂತನ ತ್ರಿಶೂಲನ್ನು ತೆಗೆದುಕೊಂಡು ಗಿಳಿಯಕ್ಕೆ ಕಡೆಯಾಗಿ ಓಡಿದನು. ಆಗ ಶಿವನನ್ನು ನೋಡಿ ಶುಕನು ಹಾರಿ ಹೋಗಲು ಪ್ರಾರಂಭಿಸಿದನು. ಶಿವ ಅವನನ್ನು ಹಿಂಬಾಲಿಸಿದನು. ಕೊನೆಗೆ ಗಿಳಿ ಶ್ರೀಲ ವೇದವ್ಯಾಸದ ಆಶ್ರಮದಲ್ಲಿ ತಲುಪಿತು. ಇಲ್ಲಿ ಶಿವನ್ ಇಡೀ ಘಟನೆ ಶ್ರೀಲ ವೇದವ್ಯಾಸರಿಗೆ ಹೇಳ್ತಾರೆ. ಆಗ ವೇದವ್ಯಾಸರು ಹೇಳ್ತಾರೆ, ನೀನು ಅವನಿಗೆ ಕೊಲ್ಬೇಡ, ಅಂದ್ರೆ ಅವನು ಭಾಗವತವನ್ನು ಕೇಳ್ತಿದ್ದ, ಅದಕ್ಕಾಗಿ ನೀವು ಅವನಿಗೆ ಏನು ಮಾಡಬೇಡ. ಅದೇ ಇಲ್ಲಿ ಏನಾಯ್ತು, ಆ ಗಿಳಿ ಏನು ಮಾಡಿತು, ಸೀದಾ ಅಲ್ಲಿ ವಾಟಿಕ ಅಂದರೆ ವೇದವ್ಯಾಸರ ಹೆಂಡತಿ ವಾಟಿಕ ಅವಳು ಆಕಳಿಸ್ತಿದ್ದಾಗ ಗಿಳಿಯು ಅವಳ ಮುಖದೊಳಗೆ ಹೋಗಿ ತನ್ನ ಗರ್ಭದಲ್ಲಿ ಸುಖದೇವ ಸ್ವಾಮಿ ಪ್ರಕಟವಾದರು. ಅದು ಆಗ ಏನಾಗ್ತದೆ, ಇಲ್ಲಿ 16 ವರ್ಷದಿಂದ ಅದು ಸುಖದೇವ ಗೋಸ್ವಾಮಿ ಹೊರಗೆ ಬರುವುದೇ ಇಲ್ಲ. ವೇದವ್ಯಾಸ ಎಷ್ಟು ಹೇಳಿದ್ರು, ಬಾ ಇಲ್ಲ ನಾನು ಬರುವುದಿಲ್ಲ, ಯಾಕೆಂದರೆ ನನಗೆ ಇದು ಇಲ್ಲಿ ಎಲ್ಲ ಮಾಯನು ನನ್ನನ್ನು ಬಂಧನ ಮಾಡ್ತಾರೆ, ನಾನು ಹೊರಗೆ ಬರುವುದಿಲ್ಲ. ಮತ್ತೆ ಶ್ರೀಲ ವೇದವ್ಯಾಸರು ಏನು ಮಾಡಿದ್ರು, ಅವರನ್ನು ಕೃಷ್ಣನ ಪ್ರಾರ್ಥನೆ ಮಾಡಿ ಕೃಷ್ಣ ಅಲ್ಲಿ ಬಂದರು. ಇಲ್ಲಿ ಕೃಷ್ಣ ಹೇಳ್ತಾರೆ ಸುಖದೇವ ಗೋಸ್ವಾಮಿಗೆ, ನೀನು ಬಾ ಹೊರಗೆ, ನಿನಗೆ ನಾನು ಭರವಸೆ ಕೊಡ್ತೇನೆ, ಮಾಯದ ಬಂಧನದಲ್ಲಿ ನೀನು ಬೀಳುವುದಿಲ್ಲ ಅಂತ ಕೃಷ್ಣ ಭರವಸೆ ಕೊಡ್ತಾನೆ. ಈಗ ಏನಾಗ್ತದೆ ಅಲ್ಲಿ, ಆಗ ಹೊರಗೆ ಬಂದ ಕೂಡಲೇ ತಕ್ಷಣವೇ ಅವರು ಅಲ್ಲಿಂದ ಓಡಿ ಹೋದರು. ಇಲ್ಲಿ ವೇದವ್ಯಾಸರು ಪುತ್ರ ಅಂತ ಓಡ್ತಾ ಹೋದ ಅವ್ರ ಹಿಂದೆ ಯಾರು, ವೇದವ್ಯಾಸರು. ಆ ವೇದವ್ಯಾಸರಿಂದ ಓಡ್ತಾ ಹೋಗುವಾಗ ಏನಾಗ್ತದೆ, ಅಲ್ಲಿ ಈ ಎಲ್ಲ ತರುಣಿಯರು ಸ್ನಾನ ಮಾಡ್ತಿದ್ದರು. ಸ್ನಾನ ಮಾಡುವಾಗ ಅವರು ಈ ಸುಖಮುನಿಯನ್ನು ನೋಡುವಾಗ ಅವರು ಪ್ರತಿಕ್ರಿಯೆ ಮಾಡಲಿಲ್ಲ. ಆದರೆ ವೇದವ್ಯಾಸರನ್ನು ನೋಡಿದವರು ಕೂಡಲೇ ಎಲ್ಲ ತನ್ನ ದೇಹವನ್ನು ಬಟ್ಟೆಯಿಂದ ಮುಚ್ಚಿಕೊಂಡರು. ಆಗ ಸುಖಮುನಿಗಳು ಏನಾಗ್ತದೆ, ಅವರು ವೇದವ್ಯಾಸರವರು ಕಂಡಾಗ ತಮ್ಮ ದೇಹವನ್ನು ಬಟ್ಟೆಯಿಂದ ಮುಚ್ಚಿಕೊಂಡರು. ವ್ಯಾಸದೇವರು ಸ್ವತಃ ನಗ್ನರಾಗಿಲ್ಲದಿದ್ದರು. ಆದರೆ ಅವರ ಮಗ ಶ್ರೀ ಸುಖದೇವ ಗೋಸ್ವಾಮಿ ಅಲ್ಲಿ ಹಾದು ಹೋದಾಗ ಆ ಯುವತಿಯರು ತಮ್ಮ ದೇಹವನ್ನು ಮುಚ್ಚಿಕೊಳ್ಳಲಿಲ್ಲ.
ಈ ವಿಷಯವನ್ನು ನೋಡಿ ವ್ಯಾಸಮುನಿಗಳು ಆಶ್ಚರ್ಯಗೊಂಡು ಅದಕ್ಕೆ ಕಾರಣವನ್ನು ಕೇಳಿದರು ಅವರಿಗೆ ಯುವತಿಯರಿಗೆ. ಆಗ ಆ ಯುವತಿಯವರು ಹೇಳಿದರು, ನಿಮ್ಮ ಮಗ ಶುದ್ಧ ಚಿತ್ತನು, ಅವನು ಪುರುಷ ಮತ್ತು ಸ್ತ್ರೀ ಎಂಬ ಭೇದವನ್ನು ಕಾಣುವುದಿಲ್ಲ, ಆದರೆ ನೀವು ಅಂಥ ಭೇದವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀರಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅವರು ತುಂಬ ಸ್ಥಿರ ಬುದ್ಧಿಯಲ್ಲಿದ್ದರು, ಯಾರು ಪ್ರಜ್ಞೆಯಲ್ಲಿದ್ದರು, ಯಾರು ಸುಖದೇವ ಗೋಸ್ವಾಮಿ. ಅಂದರೆ ಅವರಿಗೆ ಯಾವ ಸಂಸ್ಕಾರ, ಅವರಿಗೆ ಯಾರು ಸಂಸ್ಕಾರ ಸಹ ಏನು ಇದು ಯಜ್ಞೋಪವಿಧಿ ಸಹ ಮಾಡಲಿಲ್ಲ, ಸಂಸ್ಕಾರ ಏನು ಯಜ್ಞೋಪತಿಯ ಸಂಸ್ಕಾರ ಏನು ಆಗಲಿಲ್ಲ, ಆದರೂ ಸಹ ಅವ್ರಿಗೇನು ಅಗತ್ಯ ಇಲ್ಲ, ಯಾಕೆಂದರೆ ಅವರು ಆತ್ಮ ಸಂಸ್ಕಾರದಲ್ಲೇ ಇದ್ದಾರೆ. ಆದರೆ ಇಲ್ಲಿ ಅಂದರೆ ಯಾವ ಈ 5.18 ಭಗವದ್ಗೀತೆಯಲ್ಲಿ ಹೇಳಿದೆ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಹವಿಹಸ್ತಿನಿ ಸುನಿಚೈವ ಶಪಾಕೆ ಚ ಪಂಡಿತ ಸಮದರ್ಶಿನ. ಅಂದರೆ ವಿದ್ವಾಂಸನಾದ ಮುನಿಯು ಬ್ರಾಹ್ಮಣ ವಿದ್ವಾಂಸನು ಹಾಗೂ ಚಾಂಡಾಲವನ್ನು ನಾಯಿಯನ್ನು ಹಾಗೂ ತನ್ನ ಆಧ್ಯಾತ್ಮಿಕ ದರ್ಶನದಿಂದಾಗಿ ಸಮಾನವಾಗಿ ಕಾಣುತ್ತಾರೆ. ಸುಖಮುನಿಗಳಿಗೆ ಅಂಥವನ್ನು ತಲುಪಿದ್ದರು. ಅದಕ್ಕಾಗಿ ಅವ್ರಿಗೇನು ಭೇದ ಭಾವವಿಲ್ಲ, ಅವರು ಹುಟ್ಟಿನಿಂದಲೇ ಮುಕ್ತಾತ್ಮರು. ಆದರೆ ಇಲ್ಲಿ ವೇದವ್ಯಾಸರಿಗೆ ತುಂಬಾ ದುಃಖ, ಪುತ್ರ ಪುತ್ರ ಹೇಳ್ತಾ ಹೋಗ ಅಲ್ಲಿ ಎಲ್ಲ ಮರಗಳು ಸಹ ಅವರಿಗೆ ಸ್ಪಂದಿಸಿದೆ. ಅಂದರೆ ಅವರು ಸಹ ಅದು ಪುತ್ರ ಪುತ್ರ ಅಂತ ಹೇಳ್ತಾ ಹೋದ್ರು. ಆಗ ಅದೇ ಇಲ್ಲಿ ಏನೇ ಅಂದ್ರೆ ಅವರಿಗೆ ಪುತ್ರ ಅಂದ್ರೆ ಪಿತೃ ವೇದವ್ಯಾಸ ಸಹ ಭಗವಂತನ ಸತ್ಯಾವೇಶ ಅವತಾರ ಇದ್ರು. ಆದ್ರೆ ಪುತ್ರ ಅಂದ್ರೆ ಅವರಿಗೆ ಪುತ್ರದ ಮೇಲೆ ವಿರಹದಿಂದ ಅವ್ರು ಕೂಗಲಿಲ್ಲ, ಅದು ದುಃಖ ಆಗ್ಲಿಲ್ಲ ಅವರಿಗೆ. ಅದು ದುಃಖವಾಗಿ ಆಯ್ಕೆ ಅಂದರೆ ಅಲ್ಲಿ ಅವರಿಗೆ ಶುಕಮುನಿಗಳು ಮಹಾ ವೈಷ್ಣವರಾಗಿದ್ದರು. ಯಾವಾಗ ಭಕ್ತರಿಗೆ ಮಹಾವೈಷ್ಣವ ವಿರಹವನ್ನು ಅವರಿಗೆ ತಡೆದುಕೊಳ್ಳಿಕ್ಕೆ ಆಗುವುದಿಲ್ಲ, ಅದಕ್ಕಾಗಿ ಅವರು ಅವರನ್ನು ದುಃಖದಲ್ಲಿದ್ದಾರೆ, ಯಾರು ವೇದವ್ಯಾಸರು. ಇಲ್ಲಿ ವೇದವ್ಯಾಸರು ಏನು ಮಾಡಿದ್ರು, ಈಗ ಮಗ ಇಲ್ಲಿ ಹೋಗ್ತಾನೆ ಅಂತ ಏನು ಮಾಡಿದ, ಅವನಿಗೆ ಹಿಂದೆ ಬರಲಿಕ್ಕೋಸ್ಕರ ಅವರೆಲ್ಲ ಅವರ ಶಿಷ್ಯರಿಗೆ ಹೇಳಿದ್ರು, ನೀವು ಎಲ್ಲೆಲ್ಲ ಕಾಡಿಗೆ ಹೋಗ್ತೀರಲ್ಲ ಅಲ್ಲಿ ಎಲ್ಲ ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಹೋಗಿ ಅಂತ ಹೇಳಿದ್ರು. ಆಗ ಅವರು ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಅಲ್ಲಿ ಈ ಸುಖಮುನಿಯರು ಈಗ ಕಾಡಿನಲ್ಲಿ ಹೋಗುವಾಗ ಒಬ್ಬ ಮರ ಕಡಿಯುವವನು ಈ ಪೂತನಿಯ ವಿಷಯದಲ್ಲಿ ಪದ್ಯದ ರೂಪದಲ್ಲಿ ಹೇಳ್ತಾ ಇದ್ದ. ಆಗ ಅದು ಸುಖಮುನಿಯರು ಅದನ್ನು ಕೇಳಿದರು. ಆಗ ಕೇಳ್ತಾ ಅವರಿಗೆ ತುಂಬಾ ಅಟ್ರಾಕ್ಟ್ ಆದ, ಅಂದರೆ ತುಂಬಾ ಖುಷಿ ಆದಿದ್ದು. ನನಗೆ ಯಾರಪ್ಪ ಪೂತನಿ ಕೃಷ್ಣನನ್ನು ಕೊಂದಲಿಕ್ಕೆ ಬಂದವನು, ಕೃಷ್ಣನ ಅವನನ್ನು ತಾಯಿಯರು ಇದು ಕೊಟ್ಟ ಅಂದ್ರೆ ಅವರಿಗೆ ಪೂತನಿಗೆ ಮೋಕ್ಷ ಸಹ ಕೊಟ್ಟದ್ದು ಯಾರು ಅಂದ್ರೆ ಅಷ್ಟೇ ತನಕ ಅವರು ನಿರಾಕಾರವಾದಿಯಾಗಿದೆ, ಯಾರು ಶುಕಮುನಿ ಸುಖದೇವ ಗೋಸ್ವಾಮಿ. ಆಗ ಅವರಿಗೆ ತುಂಬಾ ಆಶ್ಚರ್ಯ. ಅವ್ರು ಪುನಃ ಅಲ್ಲಿ ಬಂದು ಕೇಳ್ತಾರೆ, ನಿಮ್ಗೆ ಇಲ್ಲಿ ಇದೆಯಲ್ಲ, ಯಾರು ಕಲಿಸಿದ್ದು, ಯಾರು ಹೇಳಿದ್ದು? ಅವ್ರು ಹೇಳಿದ್ರು ವೇದವ್ಯಾಸರು. ಮತ್ತೆ ಅಲ್ಲಿ ಪುನಃ ಅವರು ಹಿಂದಿರುಗಿ ಬರ್ತಾರೆ, ಯಾರು ವೇದವ್ಯಾಸರು. ಪುನಃ ಹಿಂದಿರುಗಿ ಬರುವಾಗ ಅಲ್ಲಿ ಹೋಗ್ತಾ ಅವರಿಗೆ ಏನಾಗ್ತದೆ, ಅಲ್ಲಿ ಮತ್ತೆ ಅವ್ರು ಹೇಗೆ ಈಗ ಅವರಿಗೆ ಅಲ್ಲಿ ಹೋದ್ರು, ಮತ್ತೆ ಅಲ್ಲಿ ತಂದೆಯಿಂದ ಎಲ್ಲ 18 ಪುರಾಣವನ್ನೆಲ್ಲ ಎಲ್ಲವನ್ನು ಅವರು ಅಲ್ಲಿಂದ ಕಲಿತರು, ಶ್ರವಣ ಮಾಡಿದ್ರು ಪುರಾಣದಿಂದ. ಮತ್ತೆ ಈಗ ಶ್ರೀಲ ಶುಕಮುನಿಗೆ ಹುಟ್ಟಿನಿಂದಲೇ ಅವರು ಮುಕ್ತಾತ್ಮರು. ಅವರು ತಾಯಿಯ ಗರ್ಭದಲ್ಲಿದ್ದಾಗ ಮುಕ್ತಿಯನ್ನು ಪಡೆದಿದ್ದು, ಅವರು ಮುಕ್ತಿಯನ್ನು ಪಡೆದಿದ್ದರು. ಆದರೆ ಅವರಿಗೆ ಜನರದ ಯಾವ ರೀತಿಯ ಆಧ್ಯಾತ್ಮಿಕ ತರಬೇತಿಯನ್ನು ಅವರು ಪಡೆಯಲಿಲ್ಲ, ಯಾರು ಶ್ರೀಲ ಶುಕಮುನಿಗಳು. ಅದೇ ಶ್ರೀಲ ಶುಕಮುನಿಗಳು ಪರಿಪೂರ್ಣ ಮುಕ್ತಾತ್ಮರಾದುದರಿಂದ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಅವರು ವಿವಿಧ ಸಂಸ್ಕಾರಗಳಿಗೆ ಒಳಗಾಗುವ ಪ್ರಮೇಯವೇ ಒದಗಿ ಬರಲಿಲ್ಲ. ಅವರು ತ್ರಿವಿಧವಾದ ಲೌಕಿಕ ಗುಣಗಳನ್ನು ಮೀರಿದ ಪಾರಮಾರ್ಥಿಕ ಸ್ಥಿತಿಯಲ್ಲಿ ಉಪಸ್ಥಿತರಾದ ಸಂಪೂರ್ಣ ಮುಕ್ತಾತ್ಮರು. ಶುಕಮುನಿಗಳು ಶ್ರೇಷ್ಠ ಭಕ್ತರಾಗಿದ್ದು ಸಮಚಿತ್ತರಾಗಿ ನಿರ್ವಿಕಲ್ಪ ಸ್ಥಿತಿಯಲ್ಲಿದ್ದರು. ಅವರ ಮನಸ್ಸು ಯಾವಾಗಲೂ ಏಕೈಕ ಗುರಿಯಲ್ಲಿ ಕೇಂದ್ರೀಕೃತವಾಗಿತ್ತು. ಅವರು ಐಕ ಚಟುವಟಿಕೆಗಳಿಗೆ ಅತೀತರಾಗಿದ್ದರು. ತಮ್ಮನ್ನು ತಾವು ತೋರಿಸಿಕೊಳ್ಳುವ ಸ್ವಭಾವದವರಲ್ಲ ವಾದುದರಿಂದ ನೋಡಲು ಅವರ ಅಜ್ಞಾನಿಯಂತೆ ಕಾಣುತ್ತಿದ್ದರು. ಅವರು ಶುಕಮುನಿಗಳು ಕೇವಲ 14 ವರ್ಷದವರಾಗಿದ್ದರು. ಆದರೆ ಅವರ ಪಾದಗಳು, ಕೈಗಳು, ತೊಡೆಗಳು, ತೋಳುಗಳು, ಭುಜಗಳು, ಹಣೆ ಮತ್ತು ದೇಹದ ಇತರ ಭಾಗಗಳು ಸುಕೋಮಲವಾಗಿದ್ದವು. ಅವರ ಕಂಗಳು ವಿಶಾಲವಾಗಿ ಸುಂದರವಾಗಿದ್ದವು ಮತ್ತು ಮೂಗು ಕಿವಿಗಳು ಸುಲಕ್ಷಣವಾಗಿದ್ದವು. ಅವರದು ಅತ್ಯಂತ ಆಕರ್ಷಕ ಮುಖ, ಅವರ ಕತ್ತು ಸುಪುಷ್ಟವಾಗಿ ಬೆಳೆದು ಸಂಕದಂತೆ ಸುಂದರವಾಗಿತ್ತು. ಶುಕಮುನಿಗಳ ಕತ್ತಿನ ಭಾಗ ಸುಪುಷ್ಟವಾಗಿತ್ತು, ಎದೆ ವಿಶಾಲವಾಗಿ ದಷ್ಟಪುಷ್ಟವಾಗಿತ್ತು, ನಾಭಿ ಆಳವಾಗಿದ್ದು ಉದರವು ಸುಂದರ ಪಟ್ಟಿಗಳಿಂದ ಕೂಡಿತ್ತು. ಅವರ ತೋಳುಗಳು ನೀಲವಾಗಿದ್ದು ಮುಂಗುರುಳುಗಳು ಅವರ ಸುಂದರ ಮುಖದ ಮೇಲೆ ಹರಡಿಕೊಂಡಿದ್ದವು. ಶುಕಮುನಿಗಳು ನಗ್ನರಾಗಿದ್ದರು. ಅವರ ದೇಹದ ಕಾಂತಿ ಭಗವಾನ್ ಶ್ರೀಕೃಷ್ಣ ಕಾಂತಿಯನ್ನು ಪ್ರತಿಬಿಂಬಿಸುತ್ತಿತ್ತು. ಶುಕಮುನಿಗಳು ಒಬ್ಬ ಗೃಹಸ್ಥನ ಮನೆಯ ಮುಂದೆ ಹಸುವೊಂದು ಹಾಲು ಕರೆಯುವಷ್ಟು ಹೊತ್ತು ಮಾತ್ರ ಅಲ್ಲಿ ನಿಲ್ಲುತ್ತಿದ್ದರು. ಆ ಮನೆಯನ್ನು ಪವಿತ್ರಗೊಳಿಸಲು, ಶುದ್ಧೀಕರಿಸಲು ಮಾತ್ರ ಅವರು ಹಾಗೆ ಮಾಡುತ್ತಿದ್ದರು. ಈಗ ಇಲ್ಲಿ ಅವರೆಲ್ಲ ಕಲಿತ ನಂತರ ಏನಾಗ್ತದೆ, ಅವರು
ಇಲ್ಲಿ ನಾವೀಗ ಪರೀಕ್ಷಿತ್ ಮಹಾರಾಜನ ಸ್ವಲ್ಪ ಕಥೆ ಹೇಳೋಣ. ಹಸ್ತಿನಾಪುರದಲ್ಲಿ ಪರೀಕ್ಷಿತ್ ಮಹಾರಾಜ ಈಗ ಯಾವಾಗ ಕೃಷ್ಣನ ಅಂತರ್ಧಾನವಾಯಿತು ಆಗ ಅಲ್ಲಿ ಕಲಿಯ ಪ್ರಾರಂಭ ಶುರುವಾಯಿತು. ಕಲಿಯ ಪ್ರಾರಂಭ ಶುರುವಾಗಿ ಇಲ್ಲಿ ಯುಧಿಷ್ಠಿರ ಮಹಾರಾಜ ಎಂಬುದೆಲ್ಲ ತಮ್ಮ ರಾಜಾಭ್ಯಗೆ ಒಂದು ಎಲ್ಲ ಅವನ ಮಗ ಪರೀಕ್ಷಿತ ಮಹಾರಾಜನಿಗೆ ಪರೀಕ್ಷಿತ ಮಹಾರಾಜನಿಗೆ ಕೊಟ್ಟು ಪಟ್ಟಾಭಿಷೇಕ ಮಾಡಿ ಅವರೆಲ್ಲ ಪಂಚ ಪಾಂಡವರಲ್ಲಿಂದ ವನವಾಸಕ್ಕೆ ತೆರಳಿದರು. ಈಗ ಇಲ್ಲಿ ಪರೀಕ್ಷಿತ ಮಹಾರಾಜರು ತುಂಬಾ ಅವರು ಇಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗ ಅವರಿಗೆ ಭಗವಂತ ವಿಷ್ಣು ಅವರನ್ನು ರಕ್ಷಿಸಿದ. ಅದಕ್ಕಾಗಿ ಅವರಿಗೆ ವಿಷ್ಣುರಾತ ಅಂತ ಹೇಳಿದ. ಇಲ್ಲಿ ಸುಖದೇವ ಗೋಸ್ವಾಮಿಗೆ ಯಾರು ಭಗವಂತ ರಕ್ಷಿತರಿಂದ ಅವರಿಗೆ ಬ್ರಹ್ಮರಾತ. ಸುಖಮುನಿ ಬ್ರಹ್ಮರಾತ, ಪರೀಕ್ಷಿತ್ ಮಹಾರಾಜಿ ವಿಷ್ಣುರಾತ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜ ತನ್ನ ರಾಜಾಡಳಿತ ಒಳ್ಳೆಯದಿಂದ ನಿಭಾಯಿಸಿದರು. ಆಗ ಒಂದು ದಿವಸ ಏನಾಯ್ತು, ಅವರು ಬೇಟೆಗೆ ಹೋಗುವಾಗ ಬೇಟೆಯಿಂದ ಹಿಂದಿರುವಾಗ ಅವರಿಗೆ ತುಂಬಾ ಬಾಯಾರಿಕೆ ಆಯ್ತು. ಇದು ಕಲಿಯ ಪ್ರಭಾವದಿಂದಲೇ ಆಯ್ತು. ಬಾಯಾರಿಕೆ ಆದಾಗ ಅವರೇನು ಅಲ್ಲಿ ಒಂದು ಗುಡಿಸಲು ಅಲ್ಲಿ ಹೋದ. ಅದು ಯಾರ ಶ್ರಮಿಕ ಮುನಿಯ ಗುಡಿಸಲ ಒಳಗೆ ಹೋದರು. ಅಂದ್ರೆ ಯಾರು ಹೇಳಿ ಕರೆಯಿದ್ರು ಸಹ ಯಾರು ಬರ್ಲಿಲ್ಲ. ಅದಾಗ ಅವರಿಗೆ ಸಿಟ್ಟು ಬರ್ತದೆ, ಈ ರಾಜ ಬಂದು ಯಾರು ಸ್ವಾಗತ ಮಾಡುದಿಲ್ಲ ಅಂತ. ಒಳಗೆ ಹೋಗುವಾಗ ಶ್ರಮಿಕ ಮುನಿ ಮತ್ತು ಅವರು ಧ್ಯಾನದಲ್ಲಿದ್ದರು. ಅವ್ರಿಗೆ ಕೇಳಿದ್ರು, ಅವ್ರು ತುಂಬಾ ಧ್ಯಾನದಲ್ಲಿ ಇದ್ದರು. ಆಗ ಅವರು ಏನು ಸಿಟ್ಟಿಂದ ಪರೀಕ್ಷಿತ ಮಹಾರಾಜರು ಅಲ್ಲಿದ್ದ ಸತ್ತ ಹಾವನವರ ಹೆಗಲ ಮೇಲೆ ಹಾಕಿದರು. ಆಗ ಏನಾಗ್ತದೆ, ಈ ಶೃಂಗಿ ಅವರ ಮಗ ಬ್ರಾಹ್ಮಣ, ಅವನು ಸಹ ಬಾಲಕ ಇದ್ದ. ಅವನಿಗೆ ತುಂಬಾ ಸಿಟ್ಟು ಬರ್ತದೆ, ಈ ವಿಷಯ ಅವನಿಗೆ ಆ ರೀತಿ ತಿಳಿಯಿತು. ಆಗ ಅವನೇನ್ ಮಾಡ್ತಾನೆ, ಸಿಟ್ಟಿನಿಂದ ಬ್ರಾಹ್ಮಣ ಆಗಿದ್ದ, ಸೊ ಅವನು ಶಾಪ ಕೊಡ್ತಾನೆ. ಅಂದ್ರೆ ಅಷ್ಟು ಬ್ರಾಹ್ಮಣರಿಗೆ ಅಷ್ಟು ಪವರ್ಫುಲ್ ಇತ್ತು ಅವರು. ಆಗ ಶಾಪ ಕೊಡುವಾಗ ಏನ್ ಶಾಪ ಕೊಟ್ಟಿದ್ದು, 7 ದಿವಸದಲ್ಲಿ ಪರೀಕ್ಷಿತ್ ಮಹಾರಾಜ 7 ದಿವಸದಲ್ಲಿ ತಕ್ಷಕ ಹಾವಿನಿಂದ ಸಾಯಿಸ್ತಾನೆ ಅಂತ ಹೇಳ್ದ. ಇಲ್ಲಿ ನೋಡಿ ಮತ್ತೆ ಆಗ ಪರೀಕ್ಷಿತ್ ಮಹಾರಾಜಿಗೆ ಅರ್ಥ ಆಗ್ತದೆ ಅವ್ರು ತುಂಬಾ ತಪ್ಪು ಮಾಡಿದ್ರಂತ. ಯಾರಿಗೆ? ಅದಕ್ಕೆ ಅವ್ರಿಗೆ ಯಾರಿಗೆ ಅವರು ಕ್ಷಮೆ ಸಹ ಕೇಳಲಿಲ್ಲ. ಅಂದ್ರೆ ನಂಗಿದು ಭಗವಂತನ ಇಚ್ಛೆ ಅಂತ ಅವರು ಸಹ ಅದನ್ನು ಎಕ್ಸೆಪ್ಟ್ ಮಾಡಿದರು. ಆಗ ಏನಾಗ್ತದೆ, ಇಲ್ಲಿ ಅವರೆಲ್ಲ ತನ್ನ ರಾಜ್ಯಭಾರ ತನ್ನ ಮಗನಿಗೆ ಜಯಮೇಜನಿಗೆ ಎಲ್ಲ ಪಟ್ಟಾಭಿಷೇಕ ಮಾಡಿ ಅಲ್ಲಿಂದ ತ್ಯಾಗ ಮಾಡ್ತಾರೆ. ಅಲ್ಲೇ ಕಾಡಿಗೆ ಹೋಗ್ಲಿಕ್ಕೆ ಹೋದರು. ಆಗ ಎಲ್ಲ ಋಷಿಮುನಿಗಳಿಂದ ಅವ್ರು ತುಂಬಾ ಫೇಮಸ್ ಆಗಿದೆ. ಯಾರು? ಪರೀಕ್ಷಿತ್ ಮಹಾರಾಜ. ಋಷಿಮುನಿಗಳೆಲ್ಲ ಗೊತ್ತಾಗ್ತದೆ. ಅವರು ಸಹ ಅವರ ಹಿಂದೆ ಈ ಗಂಗಾ ನದಿ ತಟದಲ್ಲಿ ಬಂದರು. ಅವರು ಈಗ ಈ ಪರೀಕ್ಷಿತ್ ಮಹಾರಾಜ ಎಲ್ಲರನ್ನು ಸಹ ಸ್ವಾಗತ ಮಾಡ್ತಾರೆ. ಆಗ ಅವರಿಗೆ ಪ್ರಶ್ನೆ ಕೇಳಿದರು. ಅವರಿಗೆ ಪ್ರಶ್ನೆ ಕೇಳಿದ್ರು, ಅದೇ ಸಾಯ ಸಮಯ ಏನ್ ಮಾಡ್ಬೇಕಂತ. ಅವರಿಗೆ ಸರಿ ಉತ್ತರ ಬರ್ಲಿಲ್ಲ. ಆಗ ಅಲ್ಲಿ ಯಾರ ಆಗಮನ ಆಗ್ತದೆ, ಇವರ ಸುಖಮುನಿಯ ಆಗಮನ ಆಗ್ತದೆ. ಸುಖಮುನಿ ಇಲ್ಲಿ ಏನು ಹೇಳ್ತಾರೆ, ಭಾಗ್ಯಶಾಲಿಯಾದ ಪರೀಕ್ಷಿತ್ ಮಹಾರಾಜನು ಹೇಳಿದನು, ಎಲೆ ಬ್ರಾಹ್ಮಣರೇ, ನೀವು ಕೃಪೆಯಿಂದ ಇಲ್ಲಿ ನನ್ನ ಅತಿಥಿಯಾಗಿ ಆಗಮನಿಸಿ ನಮ್ಮನ್ನು ತೀರ್ಥಕ್ಷೇತ್ರದ ಮಾಡಿ ಪಾವನಗೊಳಿಸಿದ್ದೀರಿ. ಅನರ್ಹ ಕ್ಷತ್ರಿಯಾದ ನಾವು ನಿಮ್ಮ ಕರುಣೆಯಿಂದ ಭಕ್ತರ ಸೇವೆಗೆ ಅರ್ಹರಾಗಿದ್ದೇವೆ. ಸೊ ಇಲ್ಲಿ ಈಗ ಸುಖಮುನಿ ಅಂದ್ರೆ, ಸುಖಮುನಿಗಳು ಶ್ಯಾಮಲ ವರ್ಣದವರಾಗಿದ್ದು ಯೌವನದಿಂದಾಗಿ ದ್ರೂಪಿಗಳಾಗಿದ್ದರು. ಅವರು ತಮ್ಮ ದೇಹದ ಕಾಂತಿ ಮತ್ತು ಆಕರ್ಷಕ ಮಂದಹಾಸದಿಂದಾಗಿ ಮಹಿಳೆಯರಿಗೆ ಮೋಹಕರಾಗಿದ್ದರು. ತಮ್ಮ ಸ್ವಾಭಾವಿಕ ಉಜ್ವಲ ಭೂಷಣಗಳನ್ನು ಅಡಗಿಸಿಕೊಳ್ಳಲು ಅವರು ಪ್ರಯತ್ನಿಸಿದರು. ಆದರೆ ಅಲ್ಲಿ ನೆರೆದಿದ್ದ ಋಷಿಗಳು ಮುಖ ಸಾಮುದ್ರಿಕ ಕಲೆಯಲ್ಲಿ ತಜ್ಞರಾಗಿದ್ದರು. ತಮ್ಮ ಸ್ವಾಭಾವಿಕ ಉಜ್ವಲ ಭೂಷಣಗಳನ್ನು ಅಡಗಿಸಿಕೊಳ್ಳಲು ಅವರು ಪ್ರಯತ್ನಿಸಿದರು. ಆದರೆ ಅಲ್ಲಿ ನೆರೆದಿದ್ದ ಋಷಿಗಳು ಮುಖ ಸಾಮುದ್ರಿಕ ಕಲೆಯಲ್ಲಿ ತಜ್ಞರಾಗಿದ್ದರು. ಆದ್ದರಿಂದ ಅವರೆಲ್ಲ ತಮ್ಮ ಪೀಠಗಳಿಂದ ಎದ್ದು ನಿಂತು ಸುಖಮುನಿಗಳಿಗೆ ಗೌರವಿಸಿದರು. ಈಗ ಇಲ್ಲಿ ಸುಖಮುನಿ ಬಂದ, ಈಗ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ ಆಯ್ತು. ಇಲ್ಲಿ ಈಗ ನಕ್ಷತ್ರಗಳು ಅಲ್ಲಿ ಏನಾಗ್ತದೆ, ಆಗ ಆ ಸಮಯದಲ್ಲಿ ನಕ್ಷತ್ರಗಳು, ಗ್ರಹಗಳು ಮತ್ತು ಆಕಾಶಸ್ಥ ಕಾಯಗಳಿಂದ ಸುತ್ತುವರಿಪಟ್ಟ ಚಂದ್ರನಂತೆ, ಹೇಗೆ ನಕ್ಷತ್ರ ಗ್ರಹ ಎಲ್ಲ ಚಂದ್ರನಿಗೆ ಸುತ್ತುವರಿಯಲ್ಪಡ್ತದೆ, ಹಾಗೆಯೇ ಸುಖಮುನಿಗಳು ಸಂತರಾದ ಋಷಿಗಳು ಮತ್ತು ದೇವತೆಗಳಿಂದ ಸುತ್ತುವರಿಯಲ್ಪಟ್ಟರು. ಅವರ ಸಾನ್ನಿಧ್ಯವು ಜಾಜ್ವಲ್ಯಮಾನ, ತುಂಬಾ ಜಾಜ್ವಲ್ಯ ಪ್ರಕಾಶಮಾನವಾಗಿತ್ತು. ಎಲ್ಲರೂ ಅವರನ್ನು ಗೌರವದಿಂದ ಕಂಡರು. ಸೊ ಇಲ್ಲಿ ಈಗ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ ಕೇಳ್ತಾನೆ, ವಿಶ್ವಸನೀಯ ಬ್ರಾಹ್ಮಣರೇ, ನಾನೀಗ ನನ್ನ ತಕ್ಷಣದ ಕರ್ತವ್ಯದ ಬಗ್ಗೆ ಕೇಳುತ್ತಿದ್ದೇನೆ. ಈಗ ಅವರಿಗೆ ಪರೀಕ್ಷಿತ್ ಮಹಾರಾಜ 7 ದಿನ ಉಳಿದಿದೆ, ಏನ್ ಮಾಡುವುದಂತ ಸಾವಿನ ಸಮಯದಲ್ಲಿ. ಎಲ್ಲ ಪರಿಸ್ಥಿತಿಯಲ್ಲೂ, ಅದರಲ್ಲೂ ವಿಶೇಷವಾಗಿ ಸಾಯುವ ಪರಿಸ್ಥಿತಿಯಲ್ಲಿ ಇರುವವರ ಪರಿಶುದ್ಧ ಕರ್ತವ್ಯವೇನೆಂಬುದು ಸೂಕ್ತ ವಿವೇಚನೆ ಮಾಡಿ ದಯವಿಟ್ಟು ತಿಳಿಸಿ ಅಂತ ಇಲ್ಲಿ ಬೇಡ್ತಾರೆ. ಯಾರು? ಪರೀಕ್ಷಿತ್ ಮಹಾರಾಜ ಸುಖಮುನಿಗೆ. ಈಗ ಅವರು ಪ್ರವಚನ ಮಾಡ್ತಾರೆ. ಇಲ್ಲಿ ಸುಖಮುನಿ ಇದ್ದಾರೆ, ಪರೀಕ್ಷಿತ್ ಮಹಾರಾಜ, ಎಲ್ಲ ಋಷಿಗಳು ದೇವತೆಗಳು ಎಲ್ಲ ಬಂದು, ನಾರದ ಮುನಿ ಸಹ ಬಂದರು. ಅಲ್ಲಿ ಸೂತ ಗೋಸ್ವಾಮಿ ಸಹ ಇದ್ರು ಆಗ. ಸೊ ಈಗ ಅವರು ಅಂದ್ರೆ ಇಲ್ಲಿ ಅವರಿಗೆ ಭಾಗವತ ಅಂದ್ರೆ ಇಲ್ಲಿ ಏನು, ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾಂತಾಮೃತ
ದ್ರವ ಸಂಯುತಂ ಪಿಬತ ಭಾಗವತಂ ರಸಾಮಲಯಂ ಮಹುರಹೋ ರಸಿಕಾ ಭುವಿ ಭಾವುಕಾ. ಇಲ್ಲಿ ಸುಖಮುನಿಗಳ ಮುಖದಿಂದ ನಿರೂಪಿತವಾದ ವೈದಿಕ ಫಲವು ಜ್ಞಾನದಿಂದ ಪರಿಪಕ್ವವಾದದ್ದು. ಸಕಲ ವರ್ಗದ ಜನರಿಗೂ ಅಪ್ಯಾಯಮಾನವಾಗುವ ರೀತಿಯಲ್ಲಿ ಶ್ರೀಮದ್ ಭಾಗವತನು ನಿರೂಪಿಸಿದ ಸಾಮರ್ಥ್ಯಕ್ಕಾಗಿ ಅವರನ್ನು ಗಿಣಿಗೆ ಹೋಲಿಸಲಾಗಿದೆ. ಯಾರಿಗೆ? ಸುಖಮುನಿಗೆ. ಸೊ ಪಾರಮಾರ್ಥಿಕ ರಸ ರುಚಿಗಳನ್ನು ಆಸ್ವಾದಿಸುವುದು ಸಾಧ್ಯವಾಗುವ ರೀತಿಯಲ್ಲಿ ಶ್ರೀಲ ಸುಖಮುನಿಗಳು ಶ್ರೀಮದ್ ಭಾಗವತವನ್ನು ನಿರೂಪಿಸಿದ್ದಾರೆ. ಶ್ರೀಮದ್ ಭಾಗವತವು ಸಕಲ ವೇದ ಜ್ಞಾನಗಳ ಪಕ್ವ ಫಲ. ಆದ್ದರಿಂದ ಮುಕ್ತ ಸ್ಥಿತಿಯಲ್ಲೂ ಆಸ್ವಾದಿಸಬಹುದಾದ ಆಧ್ಯಾತ್ಮಿಕ ರಸವನ್ನು ಶ್ರೀಮದ್ ಭಾಗವತದ ಸಾಹಿತ್ಯದಲ್ಲಿ ನಾವು ಅನುಭವಿಸಬಹುದು. ಸೊ ಭಾಗವತವನ್ನು ನಾವು ಭಕ್ತನ ಮೂಲಕವೇ ಶ್ರವಣ ಮಾಡಬೇಕು. ಭಾಗವತದ ಮಹಿಮೆ ಭಕ್ತರ ಹೃದಯದಲ್ಲಿ ಅಡಗಿಕೊಂಡಿದೆ. ಇಲ್ಲಿ ಆಧ್ಯಾತ್ಮಿಕ ಗುರು ಮತ್ತು ಶಿಷ್ಯ ಇಬ್ಬರು, ಅಂದರೆ ಶ್ರೀ ಶುಕದೇವ ಗೋಸ್ವಾಮಿ ಮತ್ತು ಮಹಾರಾಜ ಪರೀಕ್ಷಿತ್, ಶ್ರೀಮದ್ ಭಾಗವತದ ಮಾಧ್ಯಮದ ಮೂಲಕ ಪರಿಪೂರ್ಣತೆಯನ್ನು ಪಡೆದರು. ಸುಖದೇವ ಗೋಸ್ವಾಮಿ ತನ್ನ ತಂದೆ ವೇದವ್ಯಾಸರಿಂದ ಶ್ರೀಮದ್ ಭಾಗವತನ ಕಲಿತರು, ಆದರೆ ಅದನ್ನು ಪಠಿಸಲು ಅವರಿಗೆ ಅವಕಾಶವಿರಲಿಲ್ಲ. ಸೊ ಮಹಾರಾಜ್ ಮೊದಲು ಅವರು ಶ್ರೀಮದ್ ಭಾಗವತವನ್ನು ಪಠಿಸಿದರು ಮತ್ತು ಮಹಾರಾಜ ಪರೀಕ್ಷಿತ್ ಅವರ ಪ್ರಶ್ನೆಗಳಿಗೆ ಹಿಂಜರಿಕೆ ಇಲ್ಲದೆ ಉತ್ತರಿಸಿದರು. ಮತ್ತು ಹೀಗೆ ಗುರು ಮತ್ತು ಶಿಷ್ಯ ಇಬ್ಬರು ಮೋಕ್ಷವನ್ನು ಪಡೆದರು. ಅಂದರೆ ಇಲ್ಲಿ ಶುಕಮುನಿ ಸಹ ಬ್ರಹ್ಮರಾತ, ಶ್ರವಣ ಮಾಡುವರು ಪರೀಕ್ಷಿತ್ ಸಾನಿ, ಅವರು ವಿಷ್ಣುರಾತ, ಇಬ್ಬರು ಸಹ. ಅಂದರೆ ಇಲ್ಲಿ ತುಂಬಾ ಅಂದರೆ ಇಬ್ಬರು ಸಹ ಹುಷಾರಿದೆ. ಅಂದರೆ ಕೇಳುವವರು ಸಹ ಹೇಳುವವರು ಸಹ, ಬ್ರಹ್ಮರಾತ ಮತ್ತು ವಿಷ್ಣುರಾತ. ಇಲ್ಲಿ ತಮ್ಮ ಜೀವನದ ಉಳಿದ 7 ದಿನಗಳಲ್ಲಿ ಶುಕದೇವ ಗೋಸ್ವಾಮಿ ಮಹಾರಾಜ್ ಪರೀಕ್ಷಿತ್ ಮಹಾರಾಜ್ಗೆ ಅಲೌಕಿಕ ಜ್ಞಾನವನ್ನು ನೀಡಿದರು ಮತ್ತು ಮಹಾರಾಜ ಪರೀಕ್ಷಿತ್ ಒಬ್ಬ ಉತ್ಕಟ ವಿದ್ಯಾರ್ಥಿಯಂತೆ ಅವರ ಮಾತನ್ನು ಸರಿಯಾಗಿ ಕೇಳಿದರು. ಶ್ರೀಮದ್ ಭಾಗವತದ ಅಂತಹ ಪ್ರಾಮಾಣಿಕ ಶ್ರವಣ ಮತ್ತು ಜಪದಿಂದ ಆಗುವ ಪರಿಣಾಮವನ್ನು ಕೇಳುವವರು ಮತ್ತು ಜಪಿಸುವವರು ಇಬ್ಬರೂ ಸಮನಾಗಿ ಹಂಚಿಕೊಂಡರು. ಇಬ್ಬರು ಸಹ ಸೇಮ್ ಲೆವೆಲ್ ಇದ್ದರು, ಬ್ರಹ್ಮರಾತ ಮತ್ತು ವಿಷ್ಣುರಾತ. ಸೊ ಅವರಿಬ್ಬರು ಇಬ್ಬರಿಗೆ ಸಹ ಪ್ರಯೋಜನ ಆಯಿತು. ಭಾಗವತದಲ್ಲಿ ಸೂಚಿಸಲಾದ ಭಗವಂತನಿಗೆ ಭಕ್ತಿ ಸೇವೆಯ 9 ವಿಭಿನ್ನ ಅಲೌಕಿಕ ವಿಧಾನಗಳಲ್ಲಿ ಅವುಗಳಲ್ಲಿ ಕೆಲವು ಅಥವಾ ಅವುಗಳಲ್ಲಿ ಒಂದು ಸರಿಯಾಗಿ ನಿರ್ವಹಿಸಿದರೆ ಸಮಾನವಾಗಿದ್ದು ಪ್ರಯೋಜನವಾಗಬಹುದು ಅಂತ ಇಲ್ಲಿ ಅವರು ಹೇಳ್ತಾರೆ. ಸೊ ಇಲ್ಲಿ ಭಗವಾನ್ ಎಂಬ ಪದವನ್ನು ಕೆಲವೊಮ್ಮೆ ಸುಖದೇವ ಗೋಸ್ವಾಮಿ ಅಂತ ಭಗವಂತನ ಕೆಲವು ಮಹಾನ್ ಭಕ್ತರಿಗೆ ಸಂಬಂಧಿಸಿದಂತೆ ಬಳಸಲಾಗುತ್ತದೆ. ಅಂತಹ ಮುಕ್ತ ಆತ್ಮಗಳು ಭಕ್ತಿ ಸೇವೆಯ ಮಹಾನ್ ಸಾಧನೆಗಳಿಂದ ಸ್ವಯಂ ತೃಪ್ತರಾಗಿರುವುದರಿಂದ ಈ ಭೌತಿಕ ಪ್ರಪಂಚದ ವ್ಯವಹಾರಗಳಲ್ಲಿ ನಿರಾಸಕ್ತಿ ಹೊಂದಿರುತ್ತವೆ. ಮೊದಲೇ ವಿವರಿಸಿದಂತೆ ಇಲ್ಲಿ ಸುಖದೇವ ಗೋಸ್ವಾಮಿ ಯಾವುದೇ ಔಪಚಾರಿಕ ಆಧ್ಯಾತ್ಮಿಕ ಗುರುವನ್ನು ಎಂದಿಗೂ ಸ್ವೀಕರಿಸಲಿಲ್ಲ, ಅಥವಾ ಅವರು ಯಾವುದೇ ಔಪಚಾರಿಕ ಸುಧಾರಣಾ ಪ್ರದರ್ಶನಗಳಿಗೆ ಸಹ ಒಳಗಾಗಲಿಲ್ಲ. ಸುಖದೇವ ಗೋಸ್ವಾಮಿ ಅವರಿಂದ ಶ್ರೀಮದ್ ಭಾಗವತನ ಕೇಳಿದ ಕಾರಣ ಅವರ ತಂದೆ ವ್ಯಾಸದೇವರು ಅವರ ಆಧ್ಯಾತ್ಮಿಕ ಗುರು ಆಗಿದ್ದರು. ಇದಾದ ನಂತರ ಅವರು ಸಂಪೂರ್ಣವಾಗಿ ಸ್ವಯಂ ತೃಪ್ತರಾದರು. ಹೀಗಾಗಿ ಅವರು ಯಾವುದೇ ಔಪಚಾರಿಕ ಪ್ರಕ್ರಿಯೆಯ ಮೇಲೆ ಅವಲಂಬಿತರಾಗಲಿಲ್ಲ. ಸಂಪೂರ್ಣ ಮುಕ್ತಿಯ ಹಂತವನ್ನು ತಲುಪುವ ನಿರೀಕ್ಷೆ ಇರುವವರಿಗೆ ಔಪಚಾರಿಕ ಪ್ರಕ್ರಿಯೆಗಳು ಅವಶ್ಯಕ. ಆದರೆ ಶ್ರೀ ಶುಕದೇವ ಗೋಸ್ವಾಮಿ ತಮ್ಮ ತಂದೆಯ ಅನುಗ್ರಹದಿಂದ ಈಗಾಗಲೇ ಅವರು ಆ ಸ್ಥಿತಿಯಲ್ಲಿ ಇದ್ದರು. ಶ್ರೀಲ ಸುಖದೇವ ಗೋಸ್ವಾಮಿಯವರು ನಿಯಮ ಮತ್ತು ನಿರ್ಬಂಧಗಳ ವ್ಯಾಪ್ತಿಗೆ ಮೀರಿದ ಅತ್ಯುನ್ನತ ಆಧ್ಯಾತ್ಮಿಕನು ಮತ್ತು ಮುಖ್ಯವಾಗಿ ದೇವೋತ್ತಮ ವ್ಯಕ್ತಿತ್ವದ ಬಗ್ಗೆ ಕೇಳುವ ಮತ್ತು ವೈಭೀಕರಿಸುವ ಕಾರ್ಯವನ್ನು ಕೈಗೊಳ್ಳುತ್ತಾರೆ ಎಂಬ ಹೇಳಿಕೆಯನ್ನು ಅವರ ವೈಯಕ್ತಿಕ ಉದಾಹರಣೆಯಿಂದ ಪರಿಶೀಲಿಸಲಾಗುತ್ತದೆ. ಸುಖದೇವ ಗೋಸ್ವಾಮಿಯರು ಗುರುತಿಸಲ್ಪಟ್ಟ ಮುಕ್ತ ಆತ್ಮ ಮತ್ತು ಅತ್ಯುನ್ನತ ಆಧ್ಯಾತ್ಮಿಕರಾಗಿರುವುದರಿಂದ ಮಹಾರಾಜ್ ಪರೀಕ್ಷಿತರ ಕೊನೆಯ 7 ದಿನಗಳಲ್ಲಿ ಸಭೆಯಲ್ಲಿ ಹಾಜರಿದ್ದ ಎಲ್ಲ ಅತ್ಯುನ್ನತ ಋಷಿಗಳು ಅವರನ್ನು ಒಪ್ಪಿಕೊಂಡರು. ಸೊ ಏನೇನು ಸುಖದೇವ ಮುನಿ ಹೇಳಿದ್ರು ಅವರೆಲ್ಲ ಋಷಿಗಳು ಸಹ ಒಪ್ಪಿಕೊಂಡರು. ಅವರು ತಮ್ಮ ಜೀವನದ ಉದಾಹರಣೆಯಿಂದ ಭಗವಂತನ ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಆಕರ್ಷಿತರಾದರು ಮತ್ತು ತಮ್ಮ ಮಹಾನ್ ತಂದೆ ಶ್ರೀ ದೈಪಾಯನ ವ್ಯಾಸದೇವರಿಂದ ಶ್ರೀಮದ್ ಭಾಗವತನ ಅಧ್ಯಯನ ಮಾಡಿದರು ಮತ್ತು ಎಂದು ಉಲ್ಲೇಖಿಸುತ್ತಾರೆ. ಶ್ರೀಮದ್ ಭಾಗವತ ಅಥವಾ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಇತರ ವೈಜ್ಞಾನಿಕ ಸಾಹಿತ್ಯವನ್ನು ಒಬ್ಬರ ಸ್ವಂತ ಬೌದ್ಧಿಕ ಸಾಮರ್ಥ್ಯದಿಂದ ಮನೆಯಲ್ಲಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ. ಅಂದರೆ ಹೀಗೆ
ಎಕ್ಸಾಂಪಲ್ ಈಗ ಅಂಗರಚನಾ ಶಾಸ್ತ್ರ ಅಥವಾ ಶರೀರ ಶಾಸ್ತ್ರದ ವೈದ್ಯಕೀಯ ಪುಸ್ತಕಗಳು ಮಾರುಕಟ್ಟೆಗೆ ತುಂಬ ಸಿಗ್ತದೆ. ಆದರೆ ಅದು ಮನೆಯಲ್ಲಿ ಅಂಥ ಪುಸ್ತಕಗಳು ಓದಿದ್ರೆ ನಮಗೆ ಏನು ವೈದ್ಯಕೀಯ ಅರ್ಹ ಸಿಗ್ತದೆಯಾ? ನಾವು ವೈದ್ಯರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಶ್ರೀಮದ್ ಭಾಗವತ ನಾವು ತಮ್ಮಷ್ಟಕ್ಕೆ ಓದಿ ಅದು ಅರ್ಥವಾಗಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಪ್ರಭುಪಾದರು ಹೇಳ್ತಾರೆ. ಸೊ ಸುಖದೇವ ಗೋಸ್ವಾಮಿ ಅವರು ಬ್ರಹ್ಮರಥ ಶ್ರೀ ವೇದವ್ಯಾಸರ ಪ್ರಸಿದ್ಧ ಮಗ ಮತ್ತು ಶಿಷ್ಯ. ಅವರು ಮೊದಲು ಮಹಾಭಾರತ ಮತ್ತು ನಂತರ ಶ್ರೀಮದ್ ಭಾಗವತವನ್ನು ಕಲಿಸಿದ ಯಾರು? ಶ್ರೀ ವೇದವ್ಯಾಸರು. ಸುಖದೇವ ಗೋಸ್ವಾಮಿ ಗಂಧರ್ವ, ಯಕ್ಷ ಮತ್ತು ರಾಕ್ಷಸರ ಪರಿಷತ್ತುಗಳಲ್ಲಿ ಮಹಾಭಾರತದ 14 ಲಕ್ಷ ಶ್ಲೋಕಗಳನ್ನು ಪಠಿಸಿದರು ಮತ್ತು ಅವರು ಮಹಾರಾಜ ಪರೀಕ್ಷಿತ್ನ ಸಮ್ಮುಖದಲ್ಲಿ ಮೊದಲ ಬಾರಿಗೆ ಶ್ರೀಮದ್ ಭಾಗವತವನ್ನು ಸಹ ಪಠಿಸಿದರು. ಅವರು ತಮ್ಮ ಮಹಾನ್ ತಂದೆಯಿಂದ ಎಲ್ಲ ವೈದಿಕ ಸಾಹಿತ್ಯವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದರು. ಹೀಗೆ ಅವರು ಧರ್ಮದ ತತ್ವಗಳಲ್ಲಿ ತಮ್ಮ ವ್ಯಾಪಕ ಜ್ಞಾನದಿಂದ ಸಂಪೂರ್ಣವಾಗಿ ಶುದ್ಧೀಕರಿಸಲ್ಪಟ್ಟ ಆತ್ಮರಾದರು. ಈಗ ಭಗವಂತನ ಅಲೌಕಿಕ ಗುಣಗಳು ಎಷ್ಟು ಆಕರ್ಷಕವಾಗಿದೆ ಎಂದರೆ ಶ್ರೀಲ ಸುಖದೇವ ಗೋಸ್ವಾಮಿಯ ನಿರಾಕಾರ ಬ್ರಹ್ಮದಲ್ಲಿ ಸಂಪೂರ್ಣವಾಗಿ ಲೀನವಾಗುವುದರಿಂದ ಅವರಿಗೆ ಬೇರ್ಪಟ್ಟು ಭಗವಂತನ ವೈಯಕ್ತಿಕ ಚಟುವಟಿಕೆಯನ್ನು ಸಕಾರಾತ್ಮಕವಾಗಿ ಕೈಗೆತ್ತಿಕೊಂಡರು. ಸ್ಟಾರ್ಟಿಂಗ್ನಲ್ಲಿ ಅವರು ನಿರಾಕಾರವಾಗಿದೆ, ಆವಾಗ ಅವರು ಅರ್ಥ ಆಗ್ತದೆ ಭಗವಂತ ಯಾರು, ಆಗ ಅವರು ತುಂಬ ಇದರಲ್ಲಿ ಭಕ್ತರಾದರು. ಪ್ರಾಯೋಗಿಕವಾಗಿ ಅವರು ಪರಮಾತ್ಮ ನಿರಾಕಾರ ಪರಿಕಲ್ಪನೆಯಿಂದ ಅವರಿಗೆ ಅಂದರೆ ಪರಮಾತ್ಮ ನಿರಾಕಾರ ಲಕ್ಷ್ಮಣ ತನ್ನನ್ನು ತಾನು ಅರ್ಪಿಸಿಕೊಳ್ಳಲು ಅವರಿಗೆ ತುಂಬ ಸಮಯ ವ್ಯರ್ಥ ಮಾಡಿದ್ದಾರೆ ಎಂದು ಅವರಿಗೆ ತುಂಬ ತನ್ನೊಳಗೆ ಅವರು ಯೋಚಿಸಿದರು. ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ನಿರಾಕಾರಕ್ಕಿಂತ ವೈಯಕ್ತಿಕ ಲಕ್ಷಣದಿಂದ ಹೆಚ್ಚು ಅಲೌಕಿಕ ಆನಂದವನ್ನು ಅರಿತುಕೊಂಡವರು ಯಾರು? ಸುಖಮುನಿಯರು. ಸೊ ಎಲ್ಲ ರೀತಿಯ ಈಗ ಆತ್ಮರಾಮರಂದೇನು? ಎಲ್ಲ ರೀತಿಯ ಆತ್ಮರಾಮರಂದೇನು? ಆತ್ಮ ಅಥವಾ ಆತ್ಮದಲ್ಲಿ ಆನಂದ ಪಡೆಯುವರು. ಸೊ ಸುಖಮುನಿಗಳು ಸುಖದೇವ ಗೋಸ್ವಾಮಿಯವರು ಸಹ ಆತ್ಮರಾಮರಾಗಿದ್ದರು. ವಿಶೇಷವಾಗಿ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಸ್ಥಾಪಿತರಾದವರು. ಎಲ್ಲ ರೀತಿಯ ಭೌತಿಕ ಬಂಧನದಿಂದ ಅವರು ಮುಕ್ತರಾಗಿದ್ದರು. ದೇವೋತ್ತಮ ವ್ಯಕ್ತಿತ್ವಕ್ಕೆ ನಿಷ್ಕಳಂಕ ಭಕ್ತಿ ಸೇವೆಯನ್ನು ಸಲ್ಲಿಸಲು ಬಯಸ್ತಾರೆ. ಸೊ ಇದರರ್ಥ ಯಾರು? ಆತ್ಮರಾಮರು. ಸೊ ಇದರರ್ಥ ಭಗವಂತನು ಅಲೌಕಿಕ ಗುಣಗಳನ್ನು ಹೊಂದಿದ್ದಾನೆ ಮತ್ತು ಅದರಿಂದ ಮುಕ್ತ ಆತ್ಮಗಳನ್ನು ಒಳಗೊಂಡಂತೆ ಎಲ್ಲರನ್ನೂ ಆಕರ್ಷಿಸಬಲ್ಲನು. ಯಾರು? ಆತ್ಮರಾಮ. ಸೊ ಶ್ರೀಮದ್ ಭಾಗವತವನ್ನು ಶ್ರೀಲ ಸುಖಮುನಿಗಳ ವಾಸ್ತವಿಕ ಪ್ರತಿನಿಧಿಯ ಮುಖೇನವೇ ನಾವು ಅರ್ಥ ಮಾಡಿಕೊಳ್ಳಬೇಕು, ಇಲ್ಲದ್ರೆ ಅದು ಸಾಧ್ಯವಿಲ್ಲ. ಅಂದರೆ ಅದಕ್ಕಾಗಿಯೇ ಭಾಗವತ ಪದ್ಧತಿಯ ಗುರು ಪರಂಪರೆಯ ವಿಧಾನವನ್ನು ಸಲಹೆ ಮಾಡಿದ್ರೆ ನಾವು ಭಾಗವತನ ಯಾರಿಂದ ಕೇಳಬೇಕು? ಗುರು ಪರಂಪರೆಯಿಂದ ಬಂದ ಗುರುವಿನಿಂದಲೇ ಕೇಳಬೇಕು, ಬೇರೆ ಯಾರಿಂದೆಲ್ಲ ಕೇಳಬಾರದು. ಸೊ ಶ್ರೀಮದ್ ಭಾಗವತದ ಪ್ರವಚನ ಮಾಡುವ ಮೂಲಕ ಅದನ್ನೇ ಒಂದು ವ್ಯಾಪಾರಿ ಉಪವೃತ್ತಿಯನ್ನಾಗಿ ಮಾಡಿಕೊಳ್ಳುವ ವೃತ್ತಿಪರ ವ್ಯಕ್ತಿಗಳು ಖಂಡಿತವಾಗಿಯೂ ಸುಖಮುನಿಗಳ ಪ್ರತಿನಿಧಿಗಳಲ್ಲ. ಸೊ ವೃತ್ತಿಪರ ವ್ಯಕ್ತಿಗಳಿಂದ ನಾವು ಭಾಗವತವನ್ನು ಆಲಿಸಬಾರದು. ನಾವು ಶ್ರೀಮದ್ ಭಾಗವತವನ್ನು ಇದರಿಂದಲೇ ಗುರು ಪರಂಪರೆಯಿಂದ ಬಂದ ವ್ಯಕ್ತಿಗಳಿಂದಲೇ ನಾವು ಕೇಳಬೇಕು. ಇಲ್ಲಿ 7 ದಿವಸ ಈ ಪರೀಕ್ಷಿತ್ ಮಹಾರಾಜ ತನ್ನ ಆಹಾರ ನಿದ್ರೆ ಏನು ಇಲ್ಲದೆ 7 ದಿವಸ ಅಲ್ಲಿಯೇ ಕುಳಿತುಕೊಂಡು ಎಲ್ಲ ಭಾಗವತನ ಕೇಳಿದರು. ಅಷ್ಟು ಅವರಿಗೆ ಏನೂ ಆಗಲಿ. ಆದರೆ 7ನೇ ದಿವಸ ಅವರೆಲ್ಲ ಆದ ಮೇಲೆ 7 ದಿವಸ ಅವ್ರಿಗೆ ನಿದ್ರೆ ಆಹಾರ ಏನಿಲ್ಲ, ಅಲ್ಲಿಯೇ ಒಂದೇ ಕಡೆಯಲ್ಲಿ ಕುತ್ಕೊಂಡು ಎಲ್ಲ ಭಾಗವತಂ ಕೇಳಿ ನಂತರ ಏನಾಯಿತು ಅಲ್ಲಿ ಆಗ ಅವರು ತಮ್ಮ 7 ದಿವಸ ಆದ ನಂತರ ಅವರು ದೇಹ ತ್ಯಾಗ ಮಾಡಿದರು. ಆಗ ದೇಹ ತ್ಯಾಗ ಮಾಡಿದ ನಂತರ ಆ ತಕ್ಷಕ ಹಾವು ಬಂತು. ಆದರೆ ಅವರಿಗೆ ಅವರನ್ನು ಕೊಲ್ಲಿಕ್ಕೆ ಆಗಲಿಲ್ಲ. ಅದರ ಮುಂಚೆ ಅವರು ದೇಹ ತ್ಯಾಗ ಮಾಡಿದರು ಶ್ರೀ ಪರೀಕ್ಷಿತ್ ಮಹಾರಾಜರು. ಸೊ ಹಾಗೆ ಇಲ್ಲಿ ಸುಖಮುನಿಯ ಇಲ್ಲಿ 7 ದಿವಸದಿಂದ ಹಾಗೆ ನಾವು ಸಹ ಈಗ ಭಾಗವತವನ್ನು ಯಾರಿಂದ ಕೇಳಬೇಕು? ಹರೇ ಕೃಷ್ಣ. ನಾವು ಭಾಗವತಮ್ಮ ಯಾರಿಂದ ಕೇಳಬೇಕು? ಗುರು ಪರಂಪರೆಯಿಂದ ಕೇಳಬೇಕು. ಎಸ್, ಹರೇ ಕೃಷ್ಣ, ಹರಿಬು. ಸೊ ಅದಕ್ಕಾಗಿ ಅದಕ್ಕೆ ಏನು ಮಾಡಬೇಕು? ನಾವು ಸಹ ಈ ಎಲ್ಲ ಐಕ್ಯದಿಂದ ನಾವು ಬಂಧನದಿಂದ ಹೊರಗೆ ಬರಬೇಕು. ಸೊ ಯಾರಿಗೆ ಭಗವಂತನ ಪ್ರಾಪ್ತಿ ಆಗ್ತದೆ ಅವರಿಗೆ ಆನಂದ ಸಿಗ್ತದೆ. ಅದೇ ಯಾರಿಗೆ ಆ ಪ್ರಾಪ್ತಿ ಆಗುವುದಿಲ್ಲ ಅವರಿಗೆ ಆನಂದವಿಲ್ಲ. ಸೊ ಯಾರು ಈ ಆನಂದವನ್ನು ಹೊಂದುತ್ತಾರೆ, ಹೇಗೆ ಪರೀಕ್ಷಿತ್ ಮಹಾರಾಜ ಹೇಗೆ ಆನಂದ ಹೊಂದಿ ಅವರು ದೇಹ ತ್ಯಾಗ ಮಾಡಿದ್ದಾರೆ, ಯಾರು ಅಂತಹ ಆನಂದ ಹೊಂದುತ್ತಾರೆ ಅವರಿಗೆ ಯಾವುದರ ಮೇಲೆ ಮೋಹ ಇರುವುದಿಲ್ಲ. ಆಸ್ತಿ, ರಾಜ್ಯ ಆಗಲಿ, ಪರಿವಾರ ಎಲ್ಲವನ್ನು ಅವರು ತ್ಯಜಿಸುತ್ತಾರೆ. ಸೊ ಯಾರಿಗೆ ಆನಂದ ಸಿಗುವುದಿಲ್ಲ ಅವರಿಗೆ ಏನಾಗ್ತದೆ, ಅವರಲ್ಲಿ ದೇಹದ ಭಾವನೆ ಇರ್ತದೆ, ಅವರು ಎಲ್ಲರಲ್ಲಿ ಆಕರ್ಷಣೆ ತುಂಬಿ ಇರ್ತದೆ, ಯಾರಿಗೆ ಆನಂದ ಸಿಗುವುದಿಲ್ಲ. ಸೊ ಈಗ ಅದಕ್ಕಿಂತ ಕೃಷ್ಣನ ಸುಖದಲ್ಲಿ ನಾವು ನಾವು
ವಿಚಲಿತರಾಗ್ತಾರೆ. ಈಗ ಯಾರು ಜ್ಞಾನ ಪಡೆದವರು ಅಂದ್ರೆ ಬ್ರಹ್ಮನ್ ಆ ವಿಧರಿದ್ದರೆ ಎಲ್ಲ ದ್ವಂದ್ವಗಳಿಂದ ಏನು, ಸುಖ ದುಃಖ, ಮಾನ ಅಪಮಾನ, ಕೀರ್ತಿ ಅಪಕೀರ್ತಿ ಎಲ್ಲರಿಂದ ಅವರು ದೂರವಾಗ್ತಾರೆ. ಸೊ ಪದವಿಗಳನ್ನು ಸಹ ಪದವಿಗಳನ್ನು ಸಹ ಅವರು ತ್ಯಜಿಸುತ್ತಾರೆ. ಸೊ ನಮ್ಮೆಲ್ಲರ ಈ ಭಗವಂತನ ಕರುಣೆ ಇಲ್ಲದಿದ್ದರೆ, ನಮ್ಮಲ್ಲಿ ಭಗವಂತನ ಕರುಣೆ ಇಲ್ಲದಿದ್ದರೆ ಏನಾಗ್ತದೆ, ಸುಖ ದುಃಖ ಮಾನ ಅಪಮಾನಗಳ ಪ್ರಭಾವ ತೋರಿಸಿ ಮತ್ತೆ ನಾವು ಇಲ್ಲಿ ತೋರಿಸ್ತದೆ. ಅಂದ್ರೆ ನಮಗೆ ಪುನರ್ಜನ್ಮ ಸಿಗ್ತದೆ. ಅದರಲ್ಲಿ ಅಲ್ಲೇ ಇದ್ದೇವೆ ನಾವು, ಐಕ ಭೋಗದಲ್ಲಿ ಇದ್ದರೆ ಏನಾಗ್ತದೆ, ನಾವು ಪುನರ್ಜನ್ಮ ತಗೊಳ್ತಾ ಇರ್ತೇವೆ. ಸೊ ಜ್ಞಾನ ಒಮ್ಮೆ ಪಡೆದರೆ ಇದೆಲ್ಲ ನಮ್ಮಿಂದ ಹೊರಟು ಹೋಗ್ತದೆ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಏನು ಪ್ರಶ್ನೆ ಇದ್ದರೆ ಕೇಳಿ, ನಾನು ಟ್ರೈ ಮಾಡಿದೆ ಹೇಳಲಿಕ್ಕೆ, ತಪ್ಪಿದ್ದರೆ ಕ್ಷಮಿಸಿ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಟ್ರೈ ಮಾಡಿದೆ, ಗೊತ್ತಿಲ್ಲ ಎಷ್ಟು ತಪ್ಪಿದೆ, ಸ್ವಲ್ಪ ಕ್ಷಮಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿಯದ ಎಲ್ಲ ಶ್ರೀಲ ಪ್ರಭುಪಾದ್ ಕಿ ಜೈ, ಗೌರಿ ತಾಯಿ ಕಿ ಜೈ. ಇಲ್ಲಿರುವ ಎಲ್ಲ ಭಕ್ತವಂದರಿಗೆ ಜಯವಾಗಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ನಾಗವೇಣಿ ಮಾತಾಜಿಗೆ, ಲಲಿತಾ ಶಶಿಕುಮಾರ್ ಮಾತಾಜಿ, ಮತ್ತೆ ಭವಾನಿ ಮಾತಾಜಿ, ಶಕುಂತಲಾ ಮಾತಾಜಿ, ಚಂದ್ರಿಕಾ ಅಂತ ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ರು. ಅದಕ್ಕೆ ಎಲ್ಲರಿಗೂ ಧನ್ಯವಾದ. ನಾಗವೇಣಿ ಮಾತಾಜಿ, ನಿಮಗೆ ಇದು ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಧನ್ಯವಾದ, ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಕೃಷ್ಣ.